ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪರಂ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಕ್ತಿ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀ ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ವೈಷ್ಣವ ಸದಾಚಾರ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ನಾವು ಇದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ನಾವು ನೋಡಲಿದ್ದೇವೆ ಅಂದರೆ ವೈಷ್ಣವರ ಮಾತು. ಇಲ್ಲಿಂದ ನಾವು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಮಾತನಾಡಬೇಕು ಅಂತ ತುಂಬಾ ಚಪಲವಿರುತ್ತೆ. ಮಾತನಾಡಬೇಕು, ಸಮಯ ಸಿಕ್ಕಾದಾಗಲೆಲ್ಲ ನಾವು ಏನಾದ್ರೂ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ನಾವು ಶ್ರೀಕೃಷ್ಣನ ಬಗ್ಗೆ ಮಾತನಾಡದೆ ಹೋದರೆ ಉಳಿದೆಲ್ಲ ಮಾತುಕತೆಗಳು ಕೂಡ ಯಾವುದು ಕೂಡ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾತನಾಡಿದರೆ ಕೃಷ್ಣನ ಬಗ್ಗೆ ಮಾತನಾಡಬೇಕು, ಇಲ್ಲದಿದ್ದರೆ ಅದು ಯಾವುದಕ್ಕೂ ಕೂಡ ಅರ್ಥ ಇಲ್ಲ. ಯಾಕೆ? ಕೃಷ್ಣನ ಬಿಟ್ಟು ಬೇರೆ ಯಾವ ವಿಚಾರವನ್ನ ಮಾತನಾಡಿದ್ರು ಅದು ಪ್ರಜಲ್ಪ ಅಂತ ಕರೀತಾರೆ. ಅದಕ್ಕೆ ಅಂದ್ರೆ ಒಂದು ರೀತಿಯ ಹಾಳು ಹರಟೆ ಇದ್ದ ಹಾಗೆ. ಯಾಕೆ ನಾವು ಈ ರೀತಿಯ ವಿಚಾರಗಳನ್ನು, ಕೃಷ್ಣನನ್ನು ಬಿಟ್ಟು ಬೇರೆ ವಿಚಾರಗಳನ್ನು ಮಾತನಾಡ್ತೇವೆ ಅಂದ್ರೆ, ನಾವು ಐಹಿಕದಲ್ಲಿ ನಾವು ತೊಡಗಿದ್ದೇವೆ. ನಮ್ಮನ್ನು ನಾವು ಐಹಿಕದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಆದ್ದರಿಂದ ಈ ರೀತಿಯಾಗಿ ನಾವು ಮಾತನಾಡುತ್ತೇವೆ. ಹಾಗಾದ್ರೆ ಏನ್ ಮಾಡ್ಬೇಕು? ಭಕ್ತರಾದವರು ಇಂತಹ ಐಹಿಕ ವಿಚಾರದ ಮಾತುಗಳಿಂದ ದೂರ ಇರಬೇಕು. ಅಂದ್ರೆ ಇಲ್ಲಿ ಪ್ರಭುಪಾದರು ಮುಖ್ಯವಾಗಿ ಐಹಿಕದ ಒಂದು ಸಾಹಿತ್ಯಗಳ ಬಗ್ಗೆ ಮಾತನಾಡ್ತಾರೆ. ಐಹಿಕ ಸಾಹಿತ್ಯ ಇಲ್ಲಿ ಅನೇಕ ಕತೆ, ಕಾದಂಬರಿ, ಆಮೇಲೆ ಮ್ಯಾಗಝಿನ್ಸ್, ಪೀರಿಯಾಡಿಕಲ್ಸ್ ಅಂದ್ರೆ ವಾರ ಪತ್ರಿಕೆ, ಮಾಸ ಪತ್ರಿಕೆ, ಆಮೇಲೆ ಬರ್ತಕ್ಕಂಥ ನ್ಯೂಸ್ ಪೇಪರ್ಸು,
ಆಮೇಲೆ ಇದನ್ನೆಲ್ಲ ಓದ್ತಾ ಕಾಲ ಕಳೆಯುವುದು, ಅಥವಾ ಕೆಲವರು ಅಲ್ಲಿ ಪದಬಂಧ ಅದನ್ನ ಬಿಡಿಸುವುದು, ಕ್ರಾಸ್ ವರ್ಡ್ ಪಜಲ್ ಅದು ಬಿಡಿಸುವುದು, ಹೀಗೆ ಈ ತರವಾಗಿ ಎಲ್ಲರೂ ಕೂಡ ಕಾಲ ಕಳೀತಾರೆ. ಇದೆಲ್ಲ ಇಂಥದೆಲ್ಲ ತುಂಬಾ ಅಂದ್ರೆ ವ್ಯರ್ಥ ಕಾಲಹರಣ ಅಷ್ಟೇ. ಬೇರೆಯವ್ರ ಹತ್ರ ಸುಮ್ಮನೆ ಹಾಳು ಹರಟೆ ಮಾತಾಡುವುದು, ಆಮೇಲೆ ಇಂಥ ಪುಸ್ತಕ, ಐಹಿಕ ಪುಸ್ತಕಗಳನ್ನು ಓದಿ ಸುಮ್ಮನೆ ಕಾಲ ವ್ಯರ್ಥ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಇನ್ನು ಅಂದ್ರೆ ಕೆಲವರು ಈಸ್ಪೀಟ್ ಆಡ್ತಾರೆ, ಕೆಲವರು ಮೀನ್ ಹಿಡಿಲಿಕ್ಕೆ ಹೋಗ್ತಾರೆ, ಕೆಲವರು ಟಿವಿ ನೋಡ್ತಾರೆ. ಈಗಂತೂ ಎಲ್ಲರಿಗೂ ಕೂಡ ಮೊಬೈಲು, ಇಂಟರ್ನೆಟ್ಟು ಇದೆಲ್ಲ ರೀತಿಯ ಎಲ್ಲ ವ್ಯರ್ಥ ಕಾಲಹರಣ. ಇದರಲ್ಲಿ ಕೃಷ್ಣ ಇಲ್ಲ. ಸೊ ಆದುದರಿಂದ ಇದೆಲ್ಲವನ್ನೂ ಕೂಡ ನಾವು ಪ್ರಜಲ್ಪ, ಕೆಲಸಕ್ಕೆ ಬಾರದ ಮಾತುಗಳು ಅಂತ ಕೇಳ್ತಾರೆ. ಆದರೆ ಬುದ್ಧಿವಂತರಾದವರು ಏನ್ ಮಾಡ್ತಾರೆ, ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವರು ಈ ರೀತಿಯಾದ ಅಂದ್ರೆ ಐಹಿಕವಾದ ಮಾತುಕತೆಯ ಚಟುವಟಿಕೆಗಳಲ್ಲಿ ಅವರು ತೊಡಗೋದಿಲ್ಲ. ಅವ್ರು ಏನ್ ಮಾತಾಡ್ತಿದ್ರು ಕೂಡ ಕೃಷ್ಣನ ಬಗ್ಗೆನೇ ಮಾತಾಡ್ತಾರೆ. ಸೊ ಅವರು ಮಾತನಾಡೋದ್ರಲ್ಲಿ ಯಾವಾಗಲೂ ಕೃಷ್ಣನ ವಿಚಾರವೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಭಕ್ತರಿಗೂ ಅಭಕ್ತರಿಗೂ ಇರ್ತಕ್ಕಂತಹ ಒಂದು ಮಾತಿನ ವ್ಯತ್ಯಾಸ. ರೂಪ ಗೋಸ್ವಾಮಿ ಹೇಳ್ತಾರೆ, ಅಂದ್ರೆ ಕೃಷ್ಣ ಕಥೆ ಅಂದ್ರೆ ಎಲ್ಲ ವಿಚಾರ, ಯಾವ ವಿಚಾರ ಕೃಷ್ಣನಿಗೆ ಕನೆಕ್ಟ್ ಆಗಿದೆ ಅದೆಲ್ಲವೂ ಕೂಡ ಕೃಷ್ಣ ಕಥೆ. ಸೊ ಅದರಿಂದ ಈ ಕೃಷ್ಣ ಕಥೆಗಳನ್ನ ನಾವು ಕೇಳ್ಬೇಕು ಅಂತ ಶ್ರೀ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಮತ್ತು ಅದನ್ನ ನಾವು ಮಾತಾಡಬೇಕು, ಓನ್ಲಿ ಕೃಷ್ಣನ ಬಗ್ಗೆನೇ ಮಾತ್ರ ಮಾತನಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಮಾತನಾಡ್ತಕ್ಕಂಥ ವಿಷಯ ವಸ್ತು ಅದು ಸರಿಯಾದದ್ದೇ, ಅದು ಎಷ್ಟು ಕರೆಕ್ಟು, ಇದನ್ನೆಲ್ಲ ನಾವು ವಿಚಾರ ಮಾಡಿ ಮಾತನಾಡಬೇಕು. ಆಮೇಲೆ ನಾವು ವೈಷ್ಣವರಿಗೆ ಅಪರಾಧ ಮಾಡ್ತಕ್ಕಂಥ ವಿಚಾರಗಳನ್ನ ಮಾತನಾಡಬಾರ್ದು. ಯಾಕೆಂದ್ರೆ ವೈಷ್ಣವರಿಗೆ ಅಪರಾಧವನ್ನು ಮಾಡ್ತಕ್ಕಂಥ ವಿಚಾರಗಳನ್ನು ಮಾತನಾಡಿದರೆ ಅದು ವೈಷ್ಣವ ಅಪರಾಧವಾಗತ್ತೆ. ಅದು ನಮ್ಮ ಅಂದ್ರೆ 10 ಅಪರಾಧಗಳಲ್ಲಿ ಮೊದಲನೆಯ ಅಪರಾಧ. ಹಾಗಾಗಿ ಇಲ್ಲಿ ನಾವು ಮುಂದೆ ನೋಡೋಣ, ಈ ವೈಷ್ಣವ ಅಪರಾಧ ಅಂದ್ರೆ ಏನು. ಅಂದ್ರೆ ನಾವೀಗ ಅಂದ್ರೆ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಮಾತನಾಡಲೇಬಾರದು ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಕೆಲಸಕ್ಕೆ ಬಾರದ ಮಾತಾಡಿದ್ರೆ ಈಗ ಕಪ್ಪೆ ಒಟಗುಟ್ಟಿದಾಗ ಕಪ್ಪೆಗೆ ಅದು ಹಾವನ್ನು ತಾನು ಕರೆದುಕೊಳ್ಳುತ್ತೆ, ತನ್ನ ಸಾವಿಗೆ ತಾನೇ ಆಹ್ವಾನ ನೀಡಿದ ಹಾಗೆ. ಅದರಿಂದ ನಾವು ಯಾವುದೇ ಐಹಿಕ ವಿಚಾರ ಮಾತಾಡಿದ್ರು ಕೂಡ ಅದು ನಮಗೆ ಐಹಿಕ ಬಂಧನಕ್ಕೆ ಕಾರಣವಾಗುತ್ತೆ. ಸೊ ಹಾಗಾಗಿ ಅದನ್ನ ಮಾಡಬಾರ್ದು. ಬುದ್ಧಿವಂತರಾದವರು, ಕೃಷ್ಣ ಪ್ರಜ್ಞೆಯಲ್ಲಿದ್ದವರು ಕೇವಲ ಕೃಷ್ಣ ಕಥೆಗಳನ್ನು ಮಾತನಾಡ್ತಾರೆ. ಈಗ ವೈಷ್ಣವ ಅಪರಾಧ ಇದನ್ನು ನೋಡೋಣ. ಯಾರು ವೈಷ್ಣವ ಅಪರಾಧವನ್ನು ಮಾಡ್ತಾರೆ, ವೈಷ್ಣವ ಅಪರಾಧ ಮಾಡಿದರೆ ಅಂದ್ರೆ ಭಕ್ತನಿಗೆ ಅಪರಾಧ ಮಾಡುವುದು, ಅದು ಮಾಡಿದರೆ ಒಬ್ಬನು ತನ್ನ ಧಾರ್ಮಿಕ ನಿಲುವನ್ನು ಕಳೆದುಕೊಳ್ತಾನೆ, ತನ್ನ ಸಂಪತ್ತನ್ನು ಕಳೆದುಕೊಳ್ತಾನೆ, ತನ್ನ ಕೀರ್ತಿಯನ್ನು ಕೂಡ ಕಳೆದುಕೊಳ್ತಾನೆ ವೈಷ್ಣವ ಅಪರಾಧ ಮಾಡಿದರೆ. ಯಾರಾದರೂ ಒಬ್ಬರು ವೈಷ್ಣವರ ಮೇಲೆ ಕೈ ಮಾಡಿದರೆ, ಅಥವಾ ವೈಷ್ಣವರಿಗೆ ಒಂದು ಅಗೌರವ ತೋರಿಸಿದರೆ, ವೈಷ್ಣವರ ಮೇಲೆ ಕೋಪ ಮಾಡಿಕೊಂಡ್ರೆ, ಅಥವಾ ವೈಷ್ಣವರನ್ನು ಕಂಡಾಗ ಸಂತೋಷವನ್ನು ವ್ಯಕ್ತಪಡಿಸದೆ ಹೋದ್ರೆ ಅಂತಹವರು ನರಕಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಕೆಟ್ಟ ಕೆಲಸ. ಯಾರು ನರಕಕ್ಕೆ ಹೋಗ್ತಾರೆ, ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು. ಹರೇ ಕೃಷ್ಣ. ಇಲ್ಲಿ ನಮ್ಗೆ ವಿಡಿಯೋಸ್ಗಳನ್ನ ಎಲ್ಲರೂ ಕೂಡ ಅನಂತ ಕುಲಕರ್ಣಿ ಪ್ರಭುಜಿ ವಿಡಿಯೋ ಬಂದ್ ಮಾಡಿ. ರತ್ನಮ್ಮ ಮಾತಾಜಿ ಹರೇ ಕೃಷ್ಣ. ಅಂದರೆ ವೈಷ್ಣವರನ್ನು ನೋಡಿ ಸಂತೋಷ ಪಡದೆ ಇರೋದು, ವೈಷ್ಣವರ ಮೇಲೆ ಕೈ ಮಾಡುವುದು, ವೈಷ್ಣವರಿಗೆ ಅಗೌರವ ತೋರಿಸೋದು, ವೈಷ್ಣವರ ಮೇಲೆ ಕೋಪಗೊಳ್ಳುವುದು, ಅವರನ್ನು ಕಂಡಾಗ ಸಂತೋಷವನ್ನು ವ್ಯಕ್ತಪಡಿಸದೇ ಇರುವುದು, ಅಂತಹುದನ್ನು ಮಾಡಿದರೆ ನರಕಕ್ಕೆ ಹೋಗ್ತಾರೆ.
ಇಲ್ಲಿ 4 ರೀತಿಯ ವೈಷ್ಣವ ಒಂದು ಅಪರಾಧಗಳಿರುತ್ತೆ. ಅಂದ್ರೆ ವೈಷ್ಣವರಲ್ಲಿ ತಪ್ಪನ್ನು ಕಂಡುಹಿಡಿಯೋದು. ಅಂದ್ರೆ ಒಬ್ಬನು, ಅಂದ್ರೆ ನೀನು ಕೆಳವರ್ಗದಲ್ಲಿ ಒಂದು ಕೀಳು ಜನ್ಮದಲ್ಲಿ ಅಲ್ಲಿ ಹುಟ್ಟಿರುತ್ತಾನೆ, ಆದರೆ ಅವನು ವೈಷ್ಣವನಾಗಿರುತ್ತಾನೆ ತನ್ನ ಅರ್ಹತೆಗಳಿಂದ. ಅಂತವನ ಹತ್ರ ಅವನ ಜನ್ಮದ ಬಗ್ಗೆ ತುಂಬಾ ಅವನಿಗೆ ಟೀಕಿಸುವುದು, ಇದು ಕೂಡ ವೈಷ್ಣವ ಅಪರಾಧವಾಗತ್ತೆ. ಆಮೇಲೆ ವೈಷ್ಣವನ ಮೇಲೆ ಅವನ ಹಿಂದಿನ ತಪ್ಪುಗಳನ್ನ ಅವರಿಗೆ ಟೀಕಿಸುವುದು. ಆಮೇಲೆ ಆ ವೈಷ್ಣವರು ಯಾವಾಗಲಾದ್ರೂ ಒಮ್ಮೆ ಆಕಸ್ಮಿಕವಾಗಿ ಅವರು ಪತನ ಹೊಂದಿದರೆ ಅಥವಾ ಅವರು ಆಕಸ್ಮಿಕವಾಗಿ ತಪ್ಪನ್ನು ಮಾಡಿದರೆ ಅವರನ್ನು ಮತ್ತೆ ಅವರಿಗೆ ಟೀಕಿಸುವುದು. ಆಮೇಲೆ ವೈಷ್ಣವರು ಮಾಡಿದ ತಪ್ಪನ್ನು ಅವರು ತಿದ್ದುಕೊಂಡಿದ್ದಾರೆ, ಆದರೂ ಅವರನ್ನು ಟೀಕಿಸುವುದು. ಇವೆಲ್ಲ ಕೂಡ ವೈಷ್ಣವ ಅಪರಾಧ. ಒಬ್ಬನು ವೈಷ್ಣವ ಅಪರಾಧ ಮಾಡಿದರೆ ಅವನು ಏನ್ ಮಾಡಬೇಕು? ಅವನು ವೈಷ್ಣವನ ಕಾಲು ಹಿಡಿಬೇಕು, ಮತ್ತೆ ಅವನ ಹತ್ರ ಆ ಒಂದು ಕ್ಷಮಾಪಣೆಯನ್ನು ಕೇಳಬೇಕು. ಆದ್ದರಿಂದ ವೈಷ್ಣವರು ಯಾವಾಗಲೂ ಅವರು ಕರುಣಾಳುಗಳು. ಸೊ ಹಾಗಾಗಿ ಅವರು ಯಾರು ಈ ರೀತಿಯಾಗಿ ವೈಷ್ಣವ ಅಪರಾಧಿ ಮಾಡಿ ಆದರೆ ತಮ್ಮ ಹತ್ರ ಕ್ಷಮಾಪಣೆ ಮಾಡ್ತಾ ಇದ್ದರು, ಅವರು ತಕ್ಷಣವೇ ಅವರನ್ನ ಅಂದ್ರೆ ಅವ್ರು ಕ್ಷಮಾಪಣೆ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಏನು ಅಂತಂದ್ರೆ, ಭಕ್ತರು ಅಂದ್ರೆ ಅವರು ಯಾವಾಗಲೂ ಕೂಡ ಇನ್ನೊಬ್ಬ ಭಕ್ತರ ಅವರ ಬಗ್ಗೆ ಅವರಿಗೆ ಗೌರವ ಕೊಡಬೇಕು ಮತ್ತು ಅವರ ಬೆಲೆಯನ್ನು ಇಡಬೇಕು. ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ಇನ್ನೊಬ್ಬ ವೈಷ್ಣವನನ್ನ ನಾವು ಟೀಕಿಸಬಾರದು ಯಾವುದೇ ಸಂದರ್ಭದಲ್ಲಿ. ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಅಂದ್ರೆ ಯಾವಾಗಲೂ ನಾವು ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಂತೆ. ನಮ್ಮಿಂದ ಏನಾದ್ರೂ ವೈಷ್ಣವ ಅಪರಾಧ ಏನಾದ್ರೂ ಆಗ್ಬಿಡ್ಬಹುದು ನಮ್ಮಿಂದ. ಯಾಕೆಂದ್ರೆ ಕೆಲವೊಮ್ಮೆ ನಾವು ಭಗವಂತನಿಗೆ ಸೇವೆ ಮಾಡುವಾಗ ಅಥವಾ ಗುರುವಿಗೆ ಸೇವೆ ಮಾಡುವಾಗ ನಮಗೊಂದು ರೀತಿಯ ಹೆದರಿಕೆಯ ಭಾವನೆ ಇರಬೇಕಂತೆ. ನನ್ನಿಂದ ಏನಾದ್ರೂ ಅಪರಾಧ ಆಗಬಾರದು, ಅಪರಾಧ ಆದ್ರೆ ಅದು ತುಂಬಾ ನನಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ತೊಂದರೆಯಾಗತ್ತೆ ಅಂತ. ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಗೋಪಾಲ ಕೃಷ್ಣ ಅವರಿಗೆ ಬರೆದಿರ್ತಕ್ಕಂತಹ ಒಂದು ಪತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವಾಗಲೂ ಭಕ್ತರು ಎಲ್ಲ ರೀತಿಯ ತೊಂದರೆಗಳನ್ನ ಹರೇ ಕೃಷ್ಣ. ಮಾತಾಜಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಮಾತಾಜಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಕರೆಂಟ್ ನೆಟ್ವರ್ಕ್. ಹರೇ ಕೃಷ್ಣ. ಶ್ರೀದೇವಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪೋಸ್ಟ್ ಮಾಡಿ, ನನಗೆ ಇದು ಹೋಗಿತ್ತು, ನೆಟ್ ಹೋಗಿತ್ತು. ಮಾಡ್ತೀನಿ ಮಾತಾಜಿ. ಮಾಡಿ. ಮಾಡಿದ್ದೇನೆ ಮಾತಾಜಿ. ಹರೇ ಕೃಷ್ಣ. ನಿಮಗೆ ಹೋಸ್ಟ್ ಮಾಡ್ತೇನೆ, ಒಂದು ನಿಮಿಷ.
ಹರೇ ಕೃಷ್ಣ. ಹರೇ ಕೃಷ್ಣ. ಸ್ವಲ್ಪ ನೆಟ್ ಹೋಗಿತ್ತು, ಹಾಗಾಗಿ ಸ್ವಲ್ಪ ತೊಂದರೆ ಆಯ್ತು. ಹರೇ ಕೃಷ್ಣ, ಕ್ಷಮೆ ಇರಲಿ. ಹಾಗಾಗಿ ಭಕ್ತ ಅಂದ್ರೆ ಎಲ್ಲದನ್ನು ಕೂಡ ಅವರು ಅದನ್ನ ಸಹಿಸ್ತಕ್ಕಂತ ಶಕ್ತಿ ಇರಬೇಕು ಭಕ್ತನಿಗೆ. ಯಾಕಂದ್ರೆ ಹೇಗೆ ಬರ್ತದೆ ಅಂದ್ರೆ ಭಕ್ತನಿಗೆ ಸಹಿಸ್ತಕ್ಕಂತ ಶಕ್ತಿ ಯಾವಾಗ್ಲೂ ಭಕ್ತ ಅವನು ಕೃಷ್ಣನ ಸೇವೆಯಲ್ಲಿ ಇಷ್ಟು ತಲ್ಲೀನನಾಗಿರ್ತಾನೆ ಅಂದ್ರೆ ಅವನಿಗೆ ಬೇರೆಯವರ ಬಗ್ಗೆ ಯಾವಾಗಲೂ ಕೋಪ ಆಗಲಿ, ಅಥವಾ ಬೇರೆಯವರ ಅಪರಾಧ ಮಾಡ್ತಾರೆ ಅಂತ ಭಾವಿಸೋದಾಗಲಿ, ಅಥವಾ ಬೇರೆಯವರಲ್ಲಿ ತಪ್ಪನ್ನೇ ಎಣಿಸ್ತಾರೆ, ಅದು ಕೂಡ ಅವರಿಗೆ ಆ ವಿಚಾರವೇ ಅವರ ತಲೆಯಲ್ಲಿ ಬರೋದಿಲ್ಲ. ಸೊ ಯಾಕೆಂತಂದ್ರೆ ಅವರು ಯಾವಾಗಲೂ ಇನ್ನೊಬ್ಬರಿಗೆ ಕರುಣಾಮಯವಾಗೇ ಇರುತ್ತಾರೆ. ಸೊ ಆಗ ತಿತಿಕ್ಷವಾಹ, ಅವರು ಅದನ್ನ ತಾಳ್ಕೊಳ್ತಾರೆ. ಮತ್ತು ಕಾರುಣಿಕ, ಇದು ಭಕ್ತನ ಗುಣ, ತಿತಿಕ್ಷವ ಮತ್ತು ಕಾರುಣಿಕ. ಸೊ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ, ಅಂದ್ರೆ ಭಕ್ತ ಅಂದ್ರೆ ಮರಕ್ಕಿಂತ ಅಂದ್ರೆ ಒಂದು ತೃಣ ಹುಲ್ಲಿಗಿಂತ ಅವರು ತಾನು ಕಡಿಮೆ ಅಂತಕ್ಕಂತ ಒಂದು ಭಾವನೆ, ಮತ್ತು ಮರದಷ್ಟು ಸಹಿಷ್ಣುತೆ. ಮರವನ್ನು ಕಡಿದ್ರೂ ಕೂಡ ಅದು ಚಿಗುರುತ್ತದೆ, ಅದು ಯಾವ ಪ್ರತಿಭಟನೆಯನ್ನು ಮಾಡೋದಿಲ್ಲ. ಅದೇ ರೀತಿ ಭಕ್ತನ ಸ್ವಭಾವ, ಎಲ್ಲದನ್ನು ತಾಳ್ಕೊಳ್ತಕ್ಕಂಥದ್ದು, ಎಂತಹ ತೊಂದರೆಗಳು ಬಂದರೂ ತಾಳ್ಕೊಳ್ತಕ್ಕಂಥದ್ದು. ಸೊ ಅಂತಹ ಸ್ವಭಾವ ಭಕ್ತನಿಗೆ. ಸೊ ಹಾಗಾಗಿ ಮತ್ತೆ ಅವರು ಇನ್ನೊಬ್ಬರಿಗೆ ಅವರು ಅಂದ್ರೆ ಕರುಣಾಮಯಿಯಾಗಿರುವುದು, ಮತ್ತು ಇನ್ನೊಬ್ಬರನ್ನ ಸಹಿಸುವುದು, ಅವರು ಏನೇ ತೊಂದರೆ ತಾಪತ್ರಯ ಬರಲಿ, ಇದು ಅವರ ಸ್ವಭಾವ. ಇದರ ಜೊತೆಗೆ ಅವರು ಇನ್ನೊಬ್ಬರಿಗೆ ಗೌರವವನ್ನು ಕೂಡ ಕೊಡ್ತಾರೆ ಭಕ್ತರಾದವರು. ಅಮಾನೀನ ಮಾನದೇನ ಕೀರ್ತನೀಯ ಸದಾ, ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಅಮಾನೀನ ಮಾನದೇನ, ಬೇರೆಯವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು. ತೃಣಾದಪಿ ಸುನೀಚನ ತರೋರಪಿ ಸಹಿಷ್ಣುನ, ಅಂದ್ರೆ ಹುಲ್ಲಿಗಿಂತಲೂ ನಾನು ಕಡಿಮೆ ಅಂತ ಹೇಳ್ತಕ್ಕಂಥ ಒಂದು ವಿನಮ್ರ ಸ್ವಭಾವ. ಮತ್ತು ಅವರನ್ನು ನಾನನ್ನು ಸಹಿಸ್ಕೊಳ್ತಕ್ಕಂತಹ, ಇನ್ನೊಬ್ಬರ ಅಂದ್ರೆ ಎಂತಹ ಕಷ್ಟ ಬಂದರೂ ಅದನ್ನು ಸಹಿಸ್ಕೊಳ್ತಕ್ಕಂಥದ್ದು, ಈ ಎಲ್ಲ ಸ್ವಭಾವ ಭಕ್ತರ ಸ್ವಭಾವ. ಸೊ ಹಾಗಾಗಿ ಇಲ್ಲಿ ನಮಗೆ ಪ್ರಭುಪಾದರು ಏನ್ ಹೇಳ್ತಾರೆ ತಮ್ಮ ಪತ್ರದಲ್ಲಿ, ಹಂಸದ ತನಿಗೆ ಬರೆದ ಪತ್ರದಲ್ಲಿ ಏನ್ ಹೇಳ್ತಾರೆ, ನಮಗೆ ಒಮ್ಮೊಮ್ಮೆ ಇಂತಹ ಸಿಚುವೇಶನ್ಗಳು ಬರಬಹುದು, ಬೇರೆಯವರು ನಮ್ಮ ಜೊತೆ ಹೆಚ್ಚು ಸಹಕರಿಸುವುದಿಲ್ಲ ಅಂತ ಅನಿಸಬಹುದು, ಅಥವಾ ಅಂತ ಸಂದರ್ಭ ಬರಬಹುದು, ಅಥವಾ ಯಾರು ನಮ್ಮ ಜೊತೆ ಕೆಲಸ ಮಾಡ್ತಾ ಇಲ್ಲ, ಇಷ್ಟಪಡೋದಿಲ್ಲ ಅಂತ. ಅದು ಹಾಗಿದ್ದಾಗ ಅದು ನನ್ನದೇ ಏನಾದ್ರೂ ತಪ್ಪಿರಬೇಕು, ನನ್ನಲ್ಲೇ ದೋಷ ಇರಬೇಕು, ಬೇರೆಯವರಲ್ಲಿ ಅಲ್ಲ. ಅಂದ್ರೆ ವೈಷ್ಣವ ಇನ್ನೊಬ್ಬರಲ್ಲಿ ತಪ್ಪನ್ನು ಕಾಣುವುದಿಲ್ಲ, ಇನ್ನೊಬ್ಬರಲ್ಲಿ ತಪ್ಪನ್ನು ಕಂಡುಹಿಡಿಯುವುದಿಲ್ಲ. ವೈಷ್ಣವ ತನ್ನ ತಪ್ಪನ್ನು ತಾನು ಕಂಡುಕೊಳ್ತಾನೆ. ಅದಕ್ಕಾಗಿ ನಾವು ಇನ್ನೊಬ್ಬರಲ್ಲಿ ತಪ್ಪನ್ನು ಕಾಣಬಾರದು, ಮತ್ತು ಇನ್ನೊಬ್ಬರನ್ನು ಟೀಕಿಸಬಾರದು. ಸೊ ಅದರಿಂದ ವೈಷ್ಣವರಾದವರು ಎಲ್ಲ ರೀತಿಯಲ್ಲೂ ಕೂಡ ಜಾಗರೂಕತೆಯಿಂದ ಇರಬೇಕು. ಇನ್ನೊಬ್ಬರಿಗೆ ಯಾವಾಗಲೂ ಅವರು ವೈಷ್ಣವರಾದವರು ಗೌರವವನ್ನು ಕೊಡ್ತಾರೆ. ಇನ್ನೊಬ್ಬರನ್ನು ತುಂಬಾ ತನಗಿಂತ ಮೇಲೆ, ತನಗಿಂತ ಹೆಚ್ಚು ಮುಂದುವರೆದಿದ್ದಾರೆ, ಆ ರೀತಿ ಭಾವನೆ, ಅದರಿಂದ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು. ಇನ್ನು ಭಕ್ತರನ್ನು ತಿದ್ದುವುದು, ಮತ್ತು ನಮಗೆ ಯಾರಾದ್ರೂ ತಿದ್ದಿರೆ ಅದನ್ನ ನಾವು ಒಪ್ಪಿಕೊಳ್ಳುವುದು, ಇದು ಬಹಳ ಮುಖ್ಯವಾದ ವಿಚಾರ. ಭಕ್ತಿಯಲ್ಲೂ ಕೂಡ ಇದು ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಈಗ ನಾವು ಭಕ್ತರನ್ನು ತಿದ್ದುವುದು ಹೇಗೆ ಅಂತ ನೋಡೋಣ. ಏಕೆಂದ್ರೆ ಇಲ್ಲಿ ಎರಡು ರೀತಿ ವಿಚಾರ, ಒಂದು ತಿದ್ದುವುದು, ಇನ್ನೊಂದು ಟೀಕಿಸುವುದು. ಟೀಕಿಸುವುದಕ್ಕೆ ಮತ್ತು ತಿದ್ದುವುದಕ್ಕೆ ಬಹಳ ವ್ಯತ್ಯಾಸ ಇದೆ. ಯಾಕೆಂದ್ರೆ ಟೀಕಿಸಿದಾಗ ಒಬ್ಬ ಭಕ್ತ ವೈಷ್ಣವ ಇನ್ನೊಬ್ಬ ಭಕ್ತನನ್ನು ಟೀಕಿಸಿದಾಗ ಏನಾಗತ್ತೆ, ಅದು ಅವರ ಹೃದಯವನ್ನು ಮಲಿನಗೊಳಿಸಿಬಿಡುತ್ತೆ. ಹಾಗಾಗಿ ಅದು ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಅಡೆತಡೆ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ನಾವು ಭಕ್ತರನ್ನು ತಿದ್ದಬಹುದೇ, ಇದು ವಿಚಾರ ಬರುತ್ತೆ. ಅದಕ್ಕೆ
ಏನು ಅಂದ್ರೆ 3 ಅರ್ಹತೆಗಳನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬರನ್ನು ತಿದ್ದುವುದು, ಇನ್ನೊಬ್ಬರನ್ನು ತಿದ್ದಲಿಕ್ಕೆ ನಾವು ಅಂತಹ ಒಂದು ಪೊಸಿಷನ್ ಅಲ್ಲಿ ಇರಬೇಕಾಗತ್ತೆ. ಆ ರೀತಿಯ ಒಂದು ಇನ್ನೊಬ್ಬರನ್ನು ತಿದ್ದತಕ್ಕಂತ ಪೊಸಿಷನ್ ಅಲ್ಲಿ ನಾವು ಇರಬೇಕಾಗತ್ತೆ. ಆಮೇಲೆ ಯಾವಾಗ ತಿದ್ದಬೇಕು, ಅದೇನೋ ತುಂಬಾ ಗಹನವಾದ ವಿಚಾರ, ಅದನ್ನು ತಿದ್ದಲಿ ಅಲ್ಲಿ ಏನೋ ಒಂದು ನಾವು ಇಂಟರ್ಫಿಯರ್ ಆಗ್ಲೇಬೇಕು, ಇಲ್ಲದಿದ್ರೆ ಅದು ಸರಿ ಆಗಲ್ಲ ಅಂತ ಪೊಸಿಷನ್ ಅಲ್ಲಿ ಇದ್ರೆ, ಅಥವಾ ಆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ತಿದ್ದುವಂತವನು ಅವನು ಅಸೂಯಾಪರನಾಗಿರಬಾರ್ದು. ಅವನಿಗೆ ಅಂದ್ರೆ ಜಿನೈನ್ಲಿ ಆ ಭಕ್ತನಿಗೆ ಅವನಿಗೆ ಸಹಾಯ ಮಾಡ್ತಕ್ಕಂಥ ಕೃಷ್ಣ ಪ್ರಜ್ಞೆಯಲ್ಲಿ ಸಹಾಯ ಮಾಡ್ತಕ್ಕಂಥ ಭಾವನೆ ಇರಬೇಕು. ಸೊ ಹಾಗಾಗಿ ಇದು ತುಂಬಾ ಮುಖ್ಯ. ಯಾಕಂದ್ರೆ ಯಾರು ಕೂಡ ನಾವು ಇನ್ನೊಬ್ಬ ಭಕ್ತರನ್ನು ತಿದ್ದುವಷ್ಟು ನಮಗೆ ಇದಿರೋದಿಲ್ಲ. ಆದರೆ ಹೈ ಪೊಸಿಷನ್ ಅಲ್ಲಿ ಇದ್ದವರು ಅವರು ತಮಗಿಂತ ಅಂದ್ರೆ ಕೆಳಗಿನ ಒಂದು ಇದರಲ್ಲಿ ಇರ್ತಕ್ಕಂಥ ಭಕ್ತರನ್ನ ತಿದ್ದಬಹುದು. ಆದರೆ ಅದು ತಿದ್ದಲಿಕ್ಕೆ ಅವರಿಗೂ ಕೂಡ ಅರ್ಹತೆಗಳಿರಬೇಕು. ಅಥವಾ ಕೆಲವೊಮ್ಮೆ ಭಕ್ತರೇ ಮತ್ತೊಬ್ಬ ಭಕ್ತನನ್ನು ನನಗೆ ಸಹಾಯ ಮಾಡಿ ಅಂತ ಈ ಒಂದು ಕಷ್ಟದ ಸಮಯದಲ್ಲಿ ನನಗೆ ಸಹಾಯ ಮಾಡಿ ಅಂತ ಅವರಾಗಿದ್ದೇ ಒಂದು ರೀತಿಯ ರಿಕ್ವೆಸ್ಟ್ ಮಾಡಿದರೆ ಅದನ್ನು ನಾವು ಅಂದ್ರೆ ಅವರಿಗೆ ಏನಾದ್ರೂ ಹೇಳಬಹುದು. ಆದರೆ ಒಬ್ಬ ಭಕ್ತ ಇನ್ನೊಬ್ಬರಿಗೆ ತಿದ್ದುತ್ತೇನೆ ಅಂತ ಹೋದರೆ ಅವನು ಏನನ್ನು ಹೇಳ್ತಾನ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅಂದ್ರೆ ಬರೇ ನೇಮ್ಸೇಕು ಅವನಿಗೆ ಬುದ್ಧಿವಾದ ಹೇಳುವುದಲ್ಲ, ತಾನು ಕೂಡ ಅದನ್ನ ಪ್ರತಿನಿತ್ಯ ತನ್ನ ಜೀವನದಲ್ಲಿ ಪಾಲಿಸಿರಬೇಕು. ಇಲ್ಲದಿದ್ದರೆ ಅವನಿಗೆ ಹೇಳಿದಕ್ಕೆ ಯಾವ ಬೆಲೆನೂ ಕೂಡ ಇರೋದಿಲ್ಲ. ಈಗ ಕೆಲವೊಮ್ಮೆ ಅಂದ್ರೆ ಭಕ್ತರ ಜೀವನದಲ್ಲಿಯೂ ಕೂಡ ಒಮ್ಮೊಮ್ಮೆ ಏನೋ ಒಂದು ರೀತಿಯ ಮಿಸ್ಬಿಹೇವಿಯರ್ ಅಂದ್ರೆ ತಪ್ಪು ನಡವಳಿಕೆ ಆಗಬಹುದು. ಅವಾಗ ಏನ್ ಮಾಡ್ಬೇಕು? ಅದಕ್ಕೆ ನಾವು ಏನ್ ಹೇಳ್ತಾರೆ ಇಲ್ಲಿ ಪ್ರಭುಪಾದರು ಅಂದ್ರೆ ನಾವು ಸರಿಯಾಗಿ ತರಬೇತಿ ಕೊಟ್ಟು ಅಂದ್ರೆ ಶಾಂತವಾದ ಒಂದು ಸ್ವಭಾವದಿಂದ ಅವರಿಗೆ ತರಬೇತಿ ಕೊಡಬೇಕು. ಯಾರು ತರಬೇತಿ ಕೊಡ್ತಾರೆ ಇನ್ನೊಬ್ಬರಿಗೆ, ಅವರಿಗೆ ಅವರ ಒಂದು ತಪ್ಪು ನಡವಳಿಕೆಯನ್ನ, ಆದರೆ ಕೊಡುವಂತವರು ಕೂಡ ಅವರು ತುಂಬಾ ಸಹಿಷ್ಣುವಾಗಿರಬೇಕು ಮತ್ತು ಕರುಣಾಳುವಾಗಿರಬೇಕು. ಯಾಕೆಂದ್ರೆ ಇನ್ನೊಬ್ಬರಿಗೆ ಅವರು ತಿದ್ದಬೇಕು. ಇನ್ನೊಬ್ಬರಿಗೆ ಅವರ ಒಂದು ಸ್ವಲ್ಪ ಕೆಟ್ಟ ನಡವಳಿಕೆ ಮಿಸ್ಬಿಹೇವಿಯರ್ ಅದನ್ನು ತಿದ್ದಬೇಕಾದ್ರೆ ಅವರಿಗೆ ತರಬೇತಿ ಕೊಡಬೇಕಾದ್ರೆ ಅವನು ತುಂಬಾ ತಾಳ್ಮೆ ಸ್ವಭಾವ ಮತ್ತು ಕರುಣೆ ಇರಬೇಕು. ಇಲ್ಲಿ ಶ್ರೀಲ ಪ್ರಭುಪಾದರು ಎಷ್ಟೊಂದು ನಮಗೆ ಅಂದ್ರೆ ಈ ವೈಷ್ಣವ ಸದಾಚಾರದಲ್ಲಿ ಎಲ್ಲವನ್ನೂ ಕೂಡ ನಮಗೆ ತಿಳಿಸಿದ್ದಾರೆ. ಯಾಕಂದ್ರೆ ಕೆಲವೊಮ್ಮೆ ಹೊಸ ಆರಂಭಿಕ ಭಕ್ತರು ಮೊದಲಲ್ಲಿ ತಪ್ಪನ್ನು ಮಾಡಬಹುದು. ಆದರೆ ನಾವು ಅವರ ಜೊತೆ ತುಂಬಾ ಅಂದ್ರೆ ಅಸಮಾಧಾನವಾಗಿ ಇಟ್ಕೋಬಾರ್ದು. ಅಂದ್ರೆ ಯಾಕೆ ಅಂತಂದ್ರೆ ಆರಂಭಿಕ ಭಕ್ತನಿಗೆ ಟ್ರೈನಿಂಗ್ ಕೊಡಬೇಕಾಗತ್ತೆ, ತರಬೇತಿ ಕೊಡಬೇಕಾಗತ್ತೆ, ಅವನಿಗೆ ಚೆನ್ನಾಗಿ ತರಬೇತಿ ಕೊಡಬೇಕಾಗತ್ತೆ. ಆದ್ದರಿಂದ ವೈಷ್ಣವ ಅಂದ್ರೆ ಅವನು ತುಂಬಾ ವಿಧೇಯನಾಗಿರ್ಬೇಕು, ಮತ್ತೆ ಅವನು ತುಂಬಾ ವಿನಮ್ರನಾಗಿರಬೇಕು. ಸೊ ಹಾಗಾಗಿ ಹೊಸ ಭಕ್ತರನ್ನು ಕೂಡ ಅವರ ಮೇಲೆ ನಾವು ತುಂಬಾ ಇದಾಗಿ ಇರಬಾರ್ದು. ಅಂದ್ರೆ ಶೀಘ್ರವಾಗಿ ಅವರ ಜೊತೆ ನಾವು ಒಂದು ರೀತಿಯ ಉದ್ರೇಕಗೊಳ್ಳಬಾರದು. ಅವರನ್ನು ನಾವು ತುಂಬಾ ಸಹಿಸ್ಕೊಳ್ಬೇಕು ಮತ್ತು ಅವರಿಗೆ ತರಬೇತಿ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಇನ್ನೊಬ್ಬರಿಗೆ, ಹೊಸಬರಿಗೆ, ಆರಂಭಿಕ ಭಕ್ತರಿಗೆ ತರಬೇತಿ ಕೊಡಬೇಕಾಗತ್ತೆ. ಯಾಕೆಂದ್ರೆ ನಾವು ಎಲ್ಲರೂ ಕೂಡ ಇಲ್ಲಿ ಇಸ್ಕಾನ್ ನಲ್ಲಿ ಬಂದಾಗ ಎಲ್ಲರೂ ಕೂಡ ಪ್ರೀಚರ್ಸ್, ನಾವು ಇನ್ನೊಬ್ಬರಿಗೆ ಬೋಧನೆ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಗೆ ನಾವು ಹೇಳಿದ ಮಾತನ್ನ ಅವ್ರು ಕೇಳ್ತಾರೆ ಯಾವಾಗ್ಲೂ ಅಂತ ಅಲ್ಲ, ನಾವು ಅವರಿಗೆ ಯಾವಾಗ್ಲೂ ನಾವು ಹೇಳಿದಾಗೆ ಅವ್ರು ಕೇಳ್ತಾರೆ ಅಂತ ಅಲ್ಲ, ಆದ್ರೆ ನಾವು ಪ್ರೀಚ್ ಮಾಡ್ಲೇಬೇಕು, ನಾವು ಬೋಧನೆ ಮಾಡ್ಲೇಬೇಕು. ಹೇಗೆ ಟ್ರೈನಿಂಗ್ ಮಾಡ್ಬೇಕಾಗತ್ತೆ. ಎಲ್ಲರೂ ಕೂಡ ಟ್ರೈನಿಂಗ್ ಆದ್ರೆ ಬೋಧನೆ ಹೇಳೋ ಶಬ್ದವೇ ಇರುವುದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಆರಂಭಿಕ ಹಂತದಲ್ಲಿ ಅವರಿಗೆ ತರಬೇತಿ ಕೂಡ
ಕೊಡ್ಲೇಬೇಕಾಗತ್ತೆ ಎಲ್ಲರಿಗೂ ಕೂಡ. ಈಗ ಇನ್ನೊಬ್ಬರನ್ನು ತಿದ್ದುವುದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ಮೆಥಡ್ಸ್, ಏನೇನು ಪದ್ಧತಿಗಳು. ನಾವು ಪರ್ಸನಲ್ ಎಕ್ಸಾಂಪಲ್ ಮತ್ತು ಅಸೋಸಿಯೇಷನ್, ಅವರ ಜೊತೆ ಅವರಿಗೆ ಒಂದು ಅಸೋಸಿಯೇಷನ್ ಕೊಟ್ಟು ಅವರ ಜೊತೆ ಇದ್ದು ಅವರ ಸಹವಾಸದಲ್ಲಿ ಇದ್ದು ಅವರನ್ನು ನಾವು ನಮ್ಮ ಒಂದು ನಡವಳಿಕೆಯಿಂದ ಅವರನ್ನು ತಿದ್ದಬೇಕು. ಈಗ ನಾವು ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ನಾವು ಅದೇ ತರ ಮಾಡಿರ್ಬೇಕು. ಸೊ ಹಾಗಾಗಿ ನಮ್ಮ ನಡವಳಿಕೆಯಿಂದ ಅವರು ಕಲ್ತ್ಕೋಬೇಕು. ಅಂದ್ರೆ ನಾವು ಹೇಳೋ ಮಾತಿಂದ ಅಲ್ಲ, ನಾವು ಮಾಡ್ತಕ್ಕಂಥ ಆಚಾರಗಳನ್ನ ಅವರು ಆಚಾರ ಪ್ರಚಾರ. ನಾವು ಆಚಾರ ಮಾಡಿದ್ರೆ ನಾವು ಪ್ರಚಾರ ಮಾಡ್ಬೋದು. ನಾವು ಇನ್ನೊಬ್ಬರಿಗೆ ನೀನು ಹೀಗೆ ನಡ್ಕೊಳ್ತಂದ್ರೆ ನಾವು ಹೇಗೆ ನಡ್ಕೊಳ್ತಿದ್ದೀವಿ ಅದನ್ನು ಅವರು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಇನ್ನೊಬ್ಬರಿಗೆ ಹೇಗೆ ನಾವು ಇರಬೇಕು ಅಂದ್ರೆ ನಾವು ಏನನ್ನು ಮಾಡ್ತೇವೆ ಅದನ್ನು ನೋಡಿ ಅವರು ಕಲಿಬೇಕು, ಅವರ ತಪ್ಪನ್ನು ಕೂಡ ತಿದ್ದಿಕೊಳ್ಳಬೇಕು. ಆಮೇಲೆ ಭಕ್ತರಿಗೆ, ಹೊಸ ಭಕ್ತರಿಗೆ ಹೆಚ್ಚು ಯಾರು ಮುಂದುವರೆದಿದ್ದಾರೆ ಭಕ್ತಿಯಲ್ಲಿ ಅವರ ಜೊತೆ ಅವರಿಗೆ ಆ ಒಂದು ಸಹಾಯ ಕೊಡುವಂತೆ ಅವರಿಗೆ ಒಂದು ಗೈಡೆನ್ಸ್ ಕೊಡ್ಲಿಕ್ಕೆ ಹೇಳಬೇಕು. ಮತ್ತೆ ಯಾರು ಆರಂಭಿಕ ಭಕ್ತರಾಗಿದ್ದಾರೆ ಅವರು ಮತ್ತೊಬ್ಬ ಆರಂಭಿಕ ಭಕ್ತರನ್ನ ತಿದ್ದಬಾರದು. ಯಾರು ಆರಂಭಿಕ ಭಕ್ತರಾಗಿದ್ದಾರೆ ಅವರು ಹಿರಿಯ ಭಕ್ತರಿಗೆ, ಹಿರಿಯ ವೈಷ್ಣವರಿಗೆ ಅವರು ತಮ್ಮ ಒಂದು ಎಲ್ಲ ಯಾವ ವಿಚಾರ ಇರುತ್ತೆ ಅದನ್ನೆಲ್ಲ ತಿಳಿಸಬೇಕು. ಮತ್ತು ಅವರಿಂದ ಸಹಾಯ ಪಡೆದುಕೊಂಡು ತನಗೆ ಬಂದಿರತಕ್ಕಂತ ಒಂದು ಸಂದರ್ಭ, ಏನು ತೊಂದರೆಯ ಸಂದರ್ಭ ಇರುತ್ತೆ ಅದನ್ನ ತಿದ್ದುಕೊಳ್ಬೇಕು. ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ಒಂದು ಹಾರ್ಶ್ ವರ್ಡ್ಸ್, ತುಂಬಾ ಕ್ರೂರವಾಗಿ ಮಾತಾಡೋದು ಅಥವಾ ಬೇರೆ ರೀತಿಯ ಒಂದು ಆಕ್ಷನ್ಸ್ ತಗೊಳ್ಳೋದು ಇದೆಲ್ಲ ಕೂಡ ಇಲ್ಲಿ ಅದರಲ್ಲಿ ಬರೋದಿಲ್ಲ. ಒಬ್ಬ ತುಂಬಾ ಸಿನ್ಸಿಯರ್ ಡಿವೋಟಿ ಅಂದ್ರೆ ಯಾವಾಗಲೂ ಸಿನ್ಸಿಯರ್ ಆಗಿರ್ತಾನೆ ಅಂತವರಿಗೆ ಕರೆಕ್ಷನ್ ಮಾಡ್ಬೇಕಾದ್ರೆ ನಾವು ಮಾತನಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒರಟಾಗಿ ಮಾತಾಡಬಾರ್ದು, ಮತ್ತೆ ಒರಟಾಗಿ ಮಾತಾಡಿ ಆ ತರವಾದ ಕ್ರಮವನ್ನು ತೆಗೆದುಕೊಳ್ಬಾರ್ದು. ನಾವು ಭಕ್ತರ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೆಗಿಬೇಕು ಹೊರತು ಭಕ್ತರನ್ನೇ ಅಲ್ಲ. ಸೊ ಭಕ್ತರ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನದಿಂದ ಅವರೇನೋ ತಪ್ಪು ಮಾಡಿರ್ತಾರೆ. ಸೊ ಹಾಗಾಗಿ ಅಜ್ಞಾನವನ್ನು ಕಳಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಹೊರತು ಆ ಭಕ್ತರೊಡನೆ ಇರ್ತಕ್ಕಂತಹ ಒಂದು ಆ ಸಂಬಂಧವನ್ನಲ್ಲ. ಈಗ ನಾವೇ ಏನಾದ್ರು ತಪ್ಪು ಮಾಡಿದ್ರೆ ಆವಾಗ ನಮಗೆ ಯಾರಾದರೂ ನಮ್ಮನ್ನ ತಿದ್ದಿದರೆ ನಾವು ಅದನ್ನು ಹೇಗೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇವತ್ತು ಬಹಳ ತುಂಬಾ ಇದೆ. ಯಾಕೆಂದ್ರೆ ನಮಗೆ ಏನಾಗತ್ತೆ, ಭಕ್ತಿಯಲ್ಲಿ ಬಂದ ಮೇಲೂ ಕೂಡ ನಮ್ಮಲ್ಲಿ ಸ್ವಲ್ಪ ಅಹಂ ಇದ್ದೇ ಇರುತ್ತೆ, ಇನ್ನು ಹೋಗಿರೋದಿಲ್ಲ. ಅವಾಗ ಬೇರೆಯವರು ನಮ್ಮನ್ನ ತಿದ್ದುತ್ತಾರೆ ಅಂದ್ರೆ ನಮಗೆ ಅದನ್ನ ಟಾಲರೇಟ್ ಆಗಲ್ಲ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಅಷ್ಟು ಈಸಿಲಿ ಒಪ್ಪೋದಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ ನೋಡೋಣ. ಒಬ್ಬ ಡಿವೋಟಿ, ಒಬ್ಬ ಭಕ್ತ ಇದ್ದಾನೆ, ಅವನು ತುಂಬಾ ಅಂದ್ರೆ ಪ್ರಾಮಾಣಿಕ, ಅವನು ತುಂಬಾ ಯಾವಾಗಲೂ ಪ್ರಾಮಾಣಿಕನಾಗಿರ್ತಾನೆ. ಸೊ ಅವನು ಈಗ ನಮಗೆ ಪ್ರಾಮಾಣಿಕವಾಗಿ ನಮ್ಮಲ್ಲಿ ನಾವೇನೋ ತಪ್ಪು ಮಾಡಿದ್ದೇವೆ ಅಂತ, ಏನೋ ತಪ್ಪು ನಮ್ಮಿಂದ ನಡೆದು ಹೋಗಿದೆ, ಆಗ ಅದಕ್ಕೆ ಪ್ರಾಮಾಣಿಕವಾದ ಒಂದು ಟೀಕೆ ಇದ್ದರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಬೇಕು. ಅದರ ಬಗ್ಗಾಗಿ ನಾವು ಅಪ್ಸೆಟ್ ಆಗ್ಬಾರ್ದು, ಅದರ ಬಗ್ಗಾಗಿ ನಾವು ಬೇಜಾರು ಮಾಡ್ಕೊಳ್ಬಾರ್ದು, ಮತ್ತೆ ಅದರ ಬಗ್ಗಾಗಿ ನಾವು ನೆಗೆಟಿವ್ಲಿ ಬಿಹೇವ್ ಮಾಡಬಾರ್ದು. ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ಇನ್ನೊಬ್ರು ನಮಗೆ ತಪ್ಪನ್ನು ತಿದ್ದಿದಾಗ ನಾವು ಅದಕ್ಕೆ ನೆಗೆಟಿವ್ ಆಗಿ ಬಿಹೇವ್ ಮಾಡಿದರೆ ಅದು ಏನಾಗತ್ತೆ, ಅವರು ನಮ್ಮನ್ನು ತಪ್ಪನ್ನು ತಿದ್ದಲಿಕ್ಕೆ ಅಂತ ತುಂಬಾ ಇದರಿಂದ ಮಾಡಿರ್ತಾರೆ. ಸೊ ಅದನ್ನ ನಾವು ಸರಿಯಾಗಿ ನೆಗೆಟಿವ್ ತಗೋಬಿಟ್ರೆ ತುಂಬಾ ತೊಂದರೆ ಆಗತ್ತೆ. ಹಾಗೆ ತಗೋಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಬ್ಬ ನಿಜವಾದ ವೈಷ್ಣವ ಇನ್ನೊಬ್ಬರು ನಮಗೆ ಕೊಟ್ಟಿದ್ದ ತಪ್ಪನ್ನು ತಿದ್ದುವುದನ್ನು, ನಮಗಿಂತ ಹಿರಿಯರಾದ ಭಕ್ತರು ನಮಗೆ ತಿದ್ದುತ್ತಾರೆ ತಪ್ಪೇನಾದ್ರು ಇದ್ರೆ ನಮ್ಮಿಂದ.
ಆದರೆ ಅದನ್ನು ಏನ್ ತಿಳ್ಕೊಳ್ತಾರೆ ಭಕ್ತರು, ನಿಜವಾದ ಭಕ್ತರು ಏನ್ ತಿಳ್ಕೊಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆ ಅಂತ ತಿಳ್ಕೊಳ್ತಾರೆ. ಈಗ ತಪ್ಪು ಮಾಡೋದು ಮನುಷ್ಯನಿಗೆ ತಪ್ಪು ಆಗೇ ಆಗತ್ತೆ. ಆದರೆ ಅದನ್ನು ನಾವು ಯಾರಾದ್ರೂ ನಮ್ಮನ್ನು ತಿದ್ದಿದಾಗ ಅದು ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆ ಅಂತ ಸ್ವೀಕರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಏನು ಇಂಥದೆಲ್ಲ ಈ ರೀತಿಯ ಒಂದು ತಪ್ಪು ಸಂದರ್ಭಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಯಾಕೆಂತಂದ್ರೆ ಅದು ನಾವು ಯಾವುದನ್ನು ಕೂಡ ಪ್ರಿವೆಂಟ್ ಮಾಡಿದ್ರೆ ಒಳ್ಳೇದಲ್ವಾ. ಏನು ರೋಗಕ್ಕೆ ಮದ್ದು ಕೊಡುವುದಕ್ಕಿಂತ ರೋಗ ಬರದಿದ್ದಂಗೆ ನೋಡ್ಕೊಂಡ್ರೆ ಒಳ್ಳೆಯದು. ಅದೇ ರೀತಿ ನಮ್ಮಿಂದ ಯಾವುದೇ ಒಂದು ಅಹಿತಕರವಾದ ಘಟನೆಗಳು, ಅಹಿತಕರವಾದ ವರ್ತನೆಗಳು ಆಗದಿದ್ದ ಹಾಗೆ ನಾವು ಜವಾಬ್ದಾರಿಯಿಂದ ನಾವು ನಡ್ಕೊಳ್ಬೇಕು. ಅದರಿಂದ ಪ್ರಾಮಾಣಿಕವಾಗಿ ಯಾರಾದರೂ ನಮ್ಮ ತಪ್ಪಿಗೆ ಏನಾದರೂ ತಿದ್ದುವಂತಹ ಒಂದು ಮಾತನ್ನ ಆಡಿದಾಗ, ಪ್ರಾಮಾಣಿಕವಾಗಿ ಟೀಕೆ ಮಾಡಿದಾಗ ಅದನ್ನು ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ಈಗ ವೈಷ್ಣವನ ಯಾವ ರೀತಿ ವೈಷ್ಣವರು ಅಂತ ಯಾವ ರೀತಿ ಕಾಣಿಸ್ಕೊಳ್ಳೋದು, ವೈಷ್ಣವ ಅಪಿಯರೆನ್ಸ್, ತಿಲಕ, ಇದು ಬಹಳ ಮುಖ್ಯವಾದ ವಿಚಾರ. ಒಬ್ಬರು ತನ್ನ ದೇಹವನ್ನು 12 ಸ್ಥಳಗಳಲ್ಲಿ ತಿಲಕದಿಂದ ಒಂದು ಶೃಂಗಾರ ಮಾಡ್ಕೊಳ್ಬೇಕು, ತಿಲಕದಿಂದ ಅಲಂಕರಿಸ್ಕೊಳ್ಬೇಕು. ಕೆಲವರಿಗೆ ಅಂದ್ರೆ ತಿಲಕವನ್ನ ಎದ್ದು ಕಾಣುವಂತೆ ಧರಿಸುವುದು ತೊಂದರೆಯಾದಲ್ಲಿ ಅವರು ನೀರಿನ ತಿಲಕವನ್ನು ಇಡಬಹುದು. ಯಾಕಂದ್ರೆ ಕೆಲವರಿಗೆ ಏನೋ ಒಂದು ಯಾವುದೋ ರೀತಿಯ ಸರ್ಕಮ್ಸ್ಟೆನ್ಸ್ ಅಲ್ಲಿ ಕೆಲಸಕ್ಕೆ ಹೋಗುವಾಗ ತೊಂದರೆ ಇರಬಹುದು, ಅಂತವರು ನೀರಿನ ತಿಲಕವನ್ನಾದ್ರೂ ಇಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ತಿಲಕದ ಬಗ್ಗೆ ಏನ್ ಹೇಳ್ತಾರೆ, ಕಲಿಯುಗದಲ್ಲಿ ಜನರಿಗೆ ಈಗ ಚಿನ್ನ ಮತ್ತೆ ಯಾವುದೇ ರೀತಿಯ ಒಂದು ಬೆಲೆಯುಳ್ಳ ಆಭರಣಗಳನ್ನ ಕೊಂಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಆದರೆ 12 ತಿಲಕದ ಒಂದು ಚಿಹ್ನೆಗಳು ಈ ದೇಹವನ್ನ ನಮಗೆ ಒಂದು ಅಲಂಕರಿಸ್ಲಿಕ್ಕೆ, ಮತ್ತೆ ಈ ದೇಹವನ್ನ ಒಂದು ರೀತಿಯ ದೇಹದಲ್ಲಿ ಒಂದು ರೀತಿಯ ಒಳ್ಳೆಯ ಒಂದು ವಾತಾವರಣ ಬರ್ಲಿಕ್ಕೆ, ಅದು ಪ್ಯೂರಿಫಿಕೇಶನ್ ಅಂದ್ರೆ ದೇಹವನ್ನು ಪವಿತ್ರಗೊಳಿಸ್ಲಿಕ್ಕೆ, ದೇಹಕ್ಕೆ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಈ ಚಿಹ್ನೆಗಳೇ ಸಾಕು. ಯಾವ ಒಂದು ಬಂಗಾರ, ಬೆಳ್ಳಿ, ಚಿನ್ನಾಭರಣಗಳ ಅಲಂಕಾರ ಈ ದೇಹಕ್ಕೆ ಸಾಧ್ಯ ಇರದೇ ಇರಬಹುದು ಮತ್ತು ಅದರ ಅವಶ್ಯಕತೆ ಇಲ್ಲ. ಈಗ ತಿಲಕವನ್ನು ಹೇಗೆ ಹಾಕಿಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕುಶಾಗ್ರಾಸ್ ಅಂದ್ರೆ ಇಲ್ಲಿ ಅಂದ್ರೆ ಯಾವ ರೀತಿ ತಿಲಕವನ್ನು ಧರಿಸಬೇಕು, ದರ್ಬೆಯ ಮೇಲೆ ಆಸನದಲ್ಲಿ ಕೂತ್ಕೊಂಡು ಧರಿಸ್ಬೇಕು ಅಂತಿದ್ದಾರೆ. ಊರ್ಧ್ವ ಪೌಂಡ್ರ ಅಂತ ಹೇಳ್ತಾರೆ, ಅಥವಾ ಈ ವಿಷ್ಣು ತಿಲಕಕ್ಕೆ ಊರ್ಧ್ವ ಪೌಂಡ್ರ ಎಂದು ಕೂಡ ಹೇಳುತ್ತಾರೆ. ಅದನ್ನು ದೇಹದ 12 ಭಾಗಗಳಿಗೆ ಹಚ್ಚಬೇಕು. ಯಾವಾಗಲೂ ಒಂದು ವಾಶ್ರೂಮ್ ಅಥವಾ ಟಾಯ್ಲೆಟ್ನಲ್ಲಿ ಯಾರು ಕೂಡ ತಿಲಕವನ್ನ ಹಚ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಅಂದ್ರೆ ತಿಲಕವನ್ನ ಅಂದ್ರೆ ಚಿಹ್ನೆ, ಅದನ್ನ ಅನೇಕ ರೀತಿಯ ವಸ್ತುಗಳನ್ನು ಉಪಯೋಗಿಸಿ ಮಾಡ್ತಾರೆ. ಒಮ್ಮೆ ಕೆಲವರು ಗೋಪಿ ಚಂದನ ಮತ್ತೆ ಕೆಲವರು ಗಂಧ ಇದನ್ನೆಲ್ಲ ಉಪಯೋಗಿಸ್ಬೋದು. ಊರ್ಧ್ವ ಪೌಂಡ್ರ ಅಂದ್ರೆ 2 ಅಂದ್ರೆ ವರ್ಟಿಕಲ್ ಲೈನ್ಸ್ ಅಂದ್ರೆ 2 ಹೀಗೆ ಉದ್ದ. ಆಮೇಲೆ ಅದು ಏನನ್ನ ನಮಗೆ ಸೂಚಿಸುತ್ತದೆ ಅಂದ್ರೆ ಇದು ಈ ರೀತಿಯ 2 ಒಂದು ಗೆರೆಗಳು, ಅದು ಭಗವಂತನಿಗೆ ವಿಷ್ಣುವಿಗೆ ಶರಣಾಗತನಾಗಿದ್ದೇನೆ ಎನ್ನುವುದನ್ನ ಸೂಚಿಸುತ್ತದೆ.
ಶ್ರೀಲ ಪ್ರಭುಪಾದರು ಯಾವಾಗಲೂ ಕೂಡ ಗೋಪಿ ಚಂದನವನ್ನ ಅವರು ಬಳಸಿ ತಿಲಕವನ್ನ ಇಡ್ತಾ ಇದ್ದಿದ್ರು. ಅಂದರೆ ಇಲ್ಲಿ ಪದ್ಮ ಪುರಾಣ ಮತ್ತು ಯಜುರ್ವೇದದಲ್ಲಿ ಏನು ಹೇಳಿದೆ, ಊರ್ಧ್ವ ಪೌಂಡ್ರ ಅಥವಾ ತಿಲಕ ಅಂದ್ರೆ ಅದು ಭಗವಂತ ವಿಷ್ಣುವಿನ ಪಾದವನ್ನು ಸೂಚಿಸುತ್ತದೆ. ಆಮೇಲೆ ದೇಹದ 12 ಭಾಗಗಳಲ್ಲಿ ನಾವು ತಿಲಕವನ್ನು ಇಡ್ತೇವೆ. ಅಲ್ಲಿ ಏನಿರುತ್ತೆ ಅಂದ್ರೆ ಅದೆಲ್ಲ ತುಂಬಾ ಸೆನ್ಸಿಟಿವ್ ಪಾಯಿಂಟ್. ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ನಾವು ವಿಷ್ಣುವಿನ ಹೆಸರನ್ನ ಹೇಳಿ ನಾವು ಅದನ್ನು ಬರೆದಾಗ ಅದು ಆಧ್ಯಾತ್ಮಿಕ ಒಂದು ಶಕ್ತಿಯನ್ನ ಎಳೆದುಕೊಳ್ಳುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ನಾವು ಮನಸ್ಸಿನಲ್ಲಿಯೇ ಆ ಭಗವಂತನನ್ನು ಅಲ್ಲಿ ಅದನ್ನ ಇಟ್ಕೊಳ್ಳೋದು. ಹರೇ ಕೃಷ್ಣ ಪ್ರಭುಜಿ, ನಾಮನಿಷ್ಠ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಹರೇ ಕೃಷ್ಣ. हरे कृष्णा माताजी। हरे कृष्णा प्रभु जी। हरे कृष्णा प्रभुजी। हरे कृष्ण प्रभुजी. वैष्णव सदाचार क्लास प्रभुजी. For that initiation people, devotees प्रभुजी. हरे Okay, not finished till now. When it is finishing your initiation course? We are finishing. This is the last this thing, and one Jayapataka Swami I have to take Prabhuji. Another 5-6 days. Quickly, because we wanted, they have filled the form. By first, they should finish the form. Okay, Prabhuji. Many have been filled the form. They have filled, and some are. We are doing some, temple interview also is going on, Prabhuji. Going on. I can see that. Hare Krishna. हरे कृष्ण प्रभुजी. हरे कृष्णा प्रभु जी। हरे कृष्ण प्रभुजी. प्रभुजी। हरे कृष्ण प्रभुजी. हरे कृष्ण प्रभुजी। हरे कृष्ण प्रभुजी. हरे कृष्ण प्रभुजी. Hare Krishna. Hare Krishna. I am able to see only Madhumaya Mataji. Others are hiding no camera. See, they Salpa Jana Mataji close wash ಮಾಡ್ತಾರೆ same time. ಸ್ವಲ್ಪ ಜನ ಕುಕಿಂಗ್ ಮಾಡ್ತಾರೆ. ಅದು ಪ್ರಭುಜಿ ಒಮ್ಮೆ ಇಲ್ಲಿ ಏನಾಗುತ್ತೆ, ನನಗೆ ಇಲ್ಲಿ ಇದು ಸ್ಕ್ರೀನ್ ಬ್ಲಾಕ್ ಆಗ್ಬಿಡುತ್ತೆ, ಅದಕ್ಕೆ ನಾನು ಅವರಿಗೆ ಆಫ್ ಮಾಡಿ ಹೇಳಿದ್ದೆ ಪ್ರಭುಜಿ. ತೊಂದರೆ ಇಲ್ಲ. ಸ್ಕ್ರೀನ್ ಅಲ್ಲಿ ಇದು ಬಂದ್ಬಿಡುತ್ತೆ, ಅಂದ್ರೆ ಫೋಟೋಸ್ ಬಂದಾಗ ಬ್ಲಾಕ್ ಆಗ್ಬಿಡುತ್ತೆ ಓದ್ಲಿಕ್ಕೆ ನನಗೆ. So I came to tell, okay, I will do my job. Okay, Prabhuji. Okay, Prabhuji. Please tell. Spend 2 minutes. You already made me co-host. Okay, I'll make you co-host, Prabhuji. ठीक है, चलो. हरे कृष्ण. ಚಂದ್ರ ಚೆನ್ನಾಗಿದ್ರೆ ಎಲ್ಲ ಜನ ದೀಕ್ಷಾ ತಗೊಳ್ತಾರೆ. ಹೌದು ಪ್ರಭುಜಿ, ತಗೊಳ್ತೀವಿ ಪ್ರಭುಜಿ. ಫಟಾಫಟ ಮಾಡಿದ್ದಾರೆ ಪ್ರಭುಜಿ. ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ. Prabhuji, I have done, Prabhuji. Yes. Okay. Thank you, Prabhuji. Hare Krishna. Hare Krishna, Prabhuji. So this this video ನೋಡಿದಾರೆ ಎಲ್ಲ ಜನ? ನೋಡಿದ್ದೇವೆ ಪ್ರಭುಜಿ. ಅಲ್ಲ? ನೋಡಿದ್ದೀವಿ ಪ್ರಭು ಜಿ. ನೋಡಿದ್ದೇವೆ ಪ್ರಭುಜಿ. ಓಕೆ, ಚೆನ್ನಾಗಿದೆ. ಆಮೇಲೆ see, the Kannada department as to seva they have taken. आपको दिखता है सबको ये? Yes, Prabhuji.
see, I have given you Kannada department. I have given book distribution because ಎಲ್ಲ ಜನ ಬರ್ತಾರೆ ದೇವಸ್ಥಾನಕ್ಕೆ 90% ಜನ ಕನ್ನಡ ತುಳು ಮಾತ್ರ ಗೊತ್ತಾ, ಕರೆಕ್ಟ್? ಬಿಕಾಸ್ ಲೋಕಲ್ ಜನ ಬರ್ತಾರೆನಾ, ಸೊ ಅದಕ್ಕೋಸ್ಕರ ಎಲ್ಲ ಬುಕ್ಸ್ ಎಲ್ಲ ಇಂಟರಾಕ್ಷನ್ ಕನ್ನಡ ತುಳು ಮಾತ್ರಕ್ಕೆ ಕೊಡ್ತಾರೆ. ಬೇಡ ಜನ ಬ್ಯಾಕ್ ಸೈಡ್ ಕುಕಿಂಗ್ ಮಾಡ್ತಾರೆ, ಲಾಜ್ ಅರೇಂಜ್ ಮಾಡ್ತಾರೆ, ಬೇಡ ಬೇಡ ಪ್ರಸಾದ ಕುಕಿಂಗ್ ಮಾಡ್ತಾರೆ. ಬಟ್ ಜನಕ್ಕೆ ಇಂಟರಾಕ್ಷನ್ ಕನ್ನಡ ಆಮೇಲೆ ತುಳು ನೋಡಿ. ಕನ್ನಡ ತುಳು ಬುಕ್ ಡಿಸ್ಟ್ರಿಬ್ಯೂಷನ್, ಕನ್ನಡ ತುಳು ಆನ್ಲೈನ್ ಕೋರ್ಸ್ ರಿಜಿಸ್ಟ್ರೇಷನ್, ತುಳು ಕನ್ನಡ ಮಿಸ್ಲೀನಿಯಸ್ ಐಟಮ್ಸ್ ಸೇಲ್ ಇದೆ, ಜಪಮಾಲ ಕನ್ನಡ ಪೂಜಾರಿ ಅಸಿಸ್ಟೆಂಟ್ ಇದೆ. ಅದು ಅಷ್ಟು ಡಿವೋಟೀಸ್ ತುಂಬಾ ಪ್ರತಿಷ್ಠಾ ಯಜ್ಞ ಮಾಡ್ತಾರೆ, ಅದು ಅಸಿಸ್ಟೆಂಟ್ ಇದೆ. ಇದು 3 ಸೇವಾ ಮಾಡಿದ್ದಾರೆ. ಆಮೇಲೆ ಕನ್ನಡ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ತೀನಿ, ಅದು ಸೇವಾ ಅಲೋಕೇಟ್ ಮಾಡ್ತಾರೆ. ಬೇಡ ಜನಕ್ಕೆ ಬೇಡ ಬೇಡ ಸೇವಾ ಅಲೋಕೇಟ್ ಮಾಡ್ತಾರೆ. ಇದು ಟೋಟಲ್ ಚಾರ್ಟ್ ಇದೆ. ಇದು 500 ಜನಕ್ಕೆ ಸೇವಾ ಚಾರ್ಟ್ ಇದೆ. ಗುಜರಾತಿ ಡಿಪಾರ್ಟ್ಮೆಂಟ್ ರಿಸೆಪ್ಷನ್ ಕೊಡ್ತಾರೆ, ತೆಲುಗು ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಮಾಡ್ತಾರೆ, ತಮಿಳ್ ಡಿಪಾರ್ಟ್ಮೆಂಟ್ ಅಕೊಮೊಡೇಷನ್ ಅರೇಂಜ್ಮೆಂಟ್ ಮಾಡ್ತಾರೆ, ಹಿಂದಿ ಡಿಪಾರ್ಟ್ಮೆಂಟ್ ಪ್ರಸಾದಂ ಕುಕಿಂಗ್ ಅರೇಂಜ್ಮೆಂಟ್ ಬಿಗ್ ದೊಡ್ಡ ಡಿಪಾರ್ಟ್ಮೆಂಟ್ ಇದೆ. ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಬೇಡ ಸೇವಾ ಇಂಗ್ಲಿಷ್ ಕೊಡ್ತಾರೆ, ತೆಲುಗು ಕ್ಲೀನಿಂಗ್ ಮಾಡ್ತಾರೆ, ಮಲಯಾಳಂ ಡಿಪಾರ್ಟ್ಮೆಂಟ್ ಡೊನೇಷನ್ ಕಲೆಕ್ಟ್ ಮಾಡ್ತಾರೆ, ಮಲಯಾಳಂ ಡಿಪಾರ್ಟ್ಮೆಂಟ್ ಪ್ರಸಾದಂ ಸೇಲ್ ಮಾಡ್ತಾರೆ, ಮಲಯಾಳಂ ಡಿಪಾರ್ಟ್ಮೆಂಟ್ ಚಪ್ಪಲ್ ಸ್ಟ್ಯಾಂಡ್ ಅರೇಂಜ್ ಮಾಡ್ತಾರೆ. ಚೆನ್ನಾಗಿದ್ದಾರೆ, ಎಲ್ಲ ಸೇವಾ ಅರೇಂಜ್ ಆಗಿದ್ದಾರೆ. ठीक है, ನಾವು ನೋಡಬಹುದು ಕ್ಲಿಯರ್ ಇದೆ. ठीक है ना? तो ಕನ್ನಡ ಡಿಪಾರ್ಟ್ಮೆಂಟ್ ಗೆ ನೋಡಿ, ಕನ್ನಡ ಡಿಪಾರ್ಟ್ಮೆಂಟ್ ಗೆ ಅದು ಪ್ರತಿದಿನ 1000-5000 ಜನ 10,000 ಜನ ಬರ್ತಾರೆ ಅಲ್ಲ, तो ಅದು ಕನ್ನಡ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ठीक है, ओके. हरे कृष्णा, हरे कृष्णा, हरे कृष्ण, हरे कृष्णा हरे कृष्ण प्रभुजी, हरे कृष्ण प्रभुजी, हरे कृष्ण प्रभुजी। हरे कृष्ण प्रभुजी। मैं हिंदी में बोलेगा, थोड़ा आप एडजस्ट करना, मेरा कन्नड़ा हाँ, अच्छा हाँ। हमारे को ಚೆನ್ನಾಗಿ ಬರುತ್ತೆ ಪ್ರಭುಜಿ. ಯು ಆರ್ ಡೂಯಿಂಗ್ ವೆರಿ ವೆಲ್ ಪ್ರಭುಜಿ. बताता है मेरे ಕನ್ನಡ ಸೂಪರ್ ಆಯ್ತು ಪ್ರಭುಜಿ. ಸೂಪರ್. को ओके ಹೇಳ್ತೀನಿ. ನಮ್ಗೆ 5 ಕೆಲಸ ಇದೆ, 5 ಟೆನ್ಷನ್ ಇದೆ, ಇದು ಸಮಾಧಾನ ಮಾಡಿ. ठीक है, ನಂಬರ್ 1 ಇದೆ ರಾಧಾ ಗೋವಿಂದಕ್ಕೆ ಪ್ರತಿದಿನ ಎಂಟು ಟೈಮ್, 1 2 3 4 5 6 ಎಂಟು ಟೈಮ್ ಹೋಗ ಇದೆ. ठीक है, ನಮ್ಗೆ ಜನ ಬೇಕು ಕುಕಿಂಗ್ ಮಾಡಬೇಕು. ಕೃಷ್ಣನಿಗೇನಾದ್ರೂ ಗೊತ್ತಾದ್ರೆ ಅವನು ತುಂಬಾ ಸೊ ಎಷ್ಟು ಜನ ಬರ್ತೀರಾ ಕುಕಿಂಗ್ ಮಾಡ್ಬೋದು? ಏನಾದ್ರೂ ಮಾಡ್ಲೇಬೇಕು. ಎಂಟು ಟೈಮ್ ಹೋಗ ಇದೆ. ಬೆಳಿಗ್ಗೆ ರಾಧಾ ಗೋವಿಂದ, ಗೌರ ರಾಧಾ ಗೋವಿಂದ 3 ದಿನ ಬೆಳಿಗ್ಗೆ ಭಗವಂತಕ್ಕೆ ರಬಡಿ, ರಸಮಲಾಯಿ, ಬರ್ಫಿ 1, ಬರ್ಫಿ 2, 4 ಐಟಮ್ ಮಾಡಬೋ ಆಫರಿಂಗ್ 4 o'clock. ಆಮೇಲೆ 6 o'clock ಆಫ್ಟರ್ ಷೋಡಶೋಪಚಾರ, ನಿಮ್ಮ ಗುಣಾಚಾರ್ಯ after Shodosupchara, we have to do 4 foods offering. ಆಮೇಲೆ ಬ್ರೇಕ್ಫಾಸ್ಟ್ ಇದು 12 items offering ಇದೆ 8 o'clock. ಆಮೇಲೆ at 12 o'clock ರಾಜಭೋಗ, ಕಿಂಗ್ ಆಫ್ ಭೋಗ 18 ಐಟಮ್ ಇದೆ. 5 ಪ್ರಕಾರ ವೆಜಿಟೇಬಲ್ ಇದೆ, 2 ಡ್ರೈ, 2 ವೆಟ್, 1 ಪನೀರ್, ಪಕೋಡ. ಆಮೇಲೆ actually they make a system that when installation is there, I have to promise Krishna, please come, I will offer you all this. I have to speak, but jana illa. So jana beko, ಎಷ್ಟು ಜನ ಬರ್ತೀರಾ? ಇದು I have taken 10 houses near the temple. ठीक है, 1 house Aishwarya Mataji, 1 house Dattu, 1 house Gaurav, correct? 7 houses empty ಇದೆ. ಬರ್ತೀರಾ? ಬನ್ನಿ. ಮನೆ ರೆಡಿ ಇದೆ, ತುಂಬಾ ಕೆಲಸ ಇದೆ. ಸಾಯಂಕಾಲ ಅಗೇನ್ ಫ್ರೂಟ್ ಆಫರಿಂಗ್ 4 ಪ್ರಕಾರ. ದೆನ್ 6 o'clock ಸೈನ್ಸ್ ಈವ್ನಿಂಗ್ ಆಫರಿಂಗ್, ಪೂರಿ, ಸಬ್ಜಿ, ಹಲ್ವಾ, ಪಕೋಡ ಅಂಡ್ ಖಿಚಡಿ, ಆಮೇಲೆ ಸ್ವೀಟ್ಸ್. ಆಮೇಲೆ 8 o'clock ಅಗೇನ್ ಪೂರಿ, ಸಬ್ಜಿ, ಹಲ್ವಾ, ಪಕೋಡ ಅಂಡ್ ಸ್ವಲ್ಪ ಐಟಮ್ಸ್. ಆಮೇಲೆ
भगवान को स्लीपिंग के लिए डालता, उसमें रबड़ी बेको. So Krishna ತುಂಬಾ ಡಿಮ್ಯಾಂಡ್ ಇದೆ. ಸೊ ಫಸ್ಟ್ ನಮ್ಗೆ ಚಿಂತ ಸಮಾಧಾನ ಮಾಡಿ. ಸೆಕೆಂಡ್ ಚಿಂತ ಇದೆ, ಪೂಜಾರಿ ಬೇಕು ನಮ್ಗೆ, 10 ಪೂಜಾರಿ ಬೇಕು, 10 ಜನಕ್ಕೆ ಬ್ರಾಹ್ಮಣ ದೀಕ್ಷಾ ಅರೇಂಜ್ ಮಾಡ್ಬೋದು. 10 ಜನ ನೀಡೆ, 5 people in the morning, 5 in the evening, because ಫುಲ್ ದಿವಸ ಸಾವಿರ ಜನ ಬರ್ತಾರೆ. ಓಕೆ, ಕರೆಕ್ಟ್. ದೇವಸ್ಥಾನ ದೊಡ್ಡ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ, ಎಲ್ಲ ಜನ ಬರ್ತೀರಾ. ಸೊ ನಾವು ಜನಗೆ ಇಂಟರಾಕ್ಟ್ ಮಾಡ್ಬೋದ, ಪೂಜಾರಿ ಬೇಕು, ನಮ್ಮ ಫ್ಲವರ್ಸ್ ಬರ್ತಾರೆ, ಫ್ರೂಟ್ಸ್ ಇದೆ, ಟೊಕಡಿ ಜನ. ठीक है, ಸೆಕೆಂಡ್ ಎಂಗ್ಸೈಟಿ. ठीक है, ಪೂಜಾರೀಸ್ ಕಮ್ಮಿ ಇದೆ. ಥರ್ಡ್ ಥಿಂಗ್ ಇದೆ, ತುಂಬಾ ಲಾಜಿಸ್ಟಿಕ್ಸ್ ಇದೆ, ಮಾರ್ಬಲ್ ವರ್ಕ್ ಹೋಗ್ತಾ ಇದೆ. ಟುಡೇ ಆಲ್ಟರ್ ಮಾರ್ಬಲ್ ವರ್ಕ್ ಸ್ಟಾರ್ಟ್. ಓಕೆ, ನೋಡ್ತೀರಾ, ನೋಡಿ ಎಷ್ಟು ಬ್ಯೂಟಿಫುಲ್ ಆಲ್ಟರ್ ಆಗಿದ್ದಾರೆ. ಓಕೆ, ಓಕೆ, ಓಕೆ. ನೋಡ್ತೀರಾ ಎಲ್ಲ ಜನ? ಇದು ಫ್ರಂಟ್ ಮಾತ್ರ, ಇದು ಫ್ರಂಟ್ ಮಾತ್ರ. ಆಮೇಲೆ ಬ್ಯಾಕ್ ಸೈಡ್ ಡಿಫ್ರೆಂಟ್ ಇದೆ, ಇನ್ಸೈಡ್ ಇದು ತುಂಬಾ ಬ್ಯೂಟಿಫುಲ್ ಮಾರ್ಬಲ್ ಆಲ್ಟರ್. ಇದು ಫ್ರಂಟ್. ನೋಡಿ, ಇದು ಉಡುಪಿ ಕೃಷ್ಣ ವಾಟ್ ಇಸ್ ಎ ಪ್ಯಾನಲ್ ಇದೆ, ಇದು ನರಸಿಂಹ ಪ್ಯಾನಲ್, ಅದು ಮಾರ್ಬಲ್ ವರ್ಕ್ ಇದೆ. ಆಮೇಲೆ ನೋಡಿ ಪಿಲ್ಲರ್ಸ್ ನೋಡಿ ಎಷ್ಟು ಚಂದ ಪಿಲ್ಲರ್ ಇದೆ. ಹರಿ ಬೋಲ್ ಪ್ರಭುಜಿ. ಇದು 15 days ಇದು ರೆಡಿ ಆಗ್ತಾರೆ. ಎಷ್ಟು ದಿವಸ? 15 ದಿವಸ ರೆಡಿ ಆಗ್ತಾರೆ. ಸೊ ಓಕೆ, ಸೊ ದಿಸ್ ಇಸ್ ಅಷ್ಟು ಲಾಜಿಸ್ಟಿಕ್ಸ್ ಕೆಲಸ ಇದೆ. ಓಕೆ, ಸೊ ಎಲ್ಲ ಜನ ಬರ್ತೀರಾ ಪ್ರೋಗ್ರಾಮ್ಗೆ? ಇದು ಇನ್ವಿಟೇಷನ್ ಕೊಡ್ತಾನ. 19th ಇದೆ ಇವೆಂಟ್, 18th and 19th ಇವೆಂಟ್ ಇದೆ. ಬನ್ನಿ. ಆಗಸ್ಟ್ 15 ರಜಾ ಇದೆ. ಆಮೇಲೆ 16 ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕಂಬೈನ್ ಮಾಡ್ತೀರಾ. ಸೊ ಬನ್ನಿ ಎಲ್ಲ ಜನ. ಕನ್ನಡ ಎಲ್ಲ ಜನ ಬರ್ತೀರಾ? ಸ್ವಲ್ಪ ಬರ್ತೀವಿ ಪ್ರಭುಜಿ. ಪ್ರಭುಜಿ. ಒಂದು ಚಿಂತ ಇದೆ, ಕುಕ್ಸ್ ಇಲ್ಲ. ಸೆಕೆಂಡ್ ಚಿಂತ ಇದೆ, ಪೂಜಾರಿ ಇಲ್ಲ. ಚಿಂತ ಇದು ವುಡ್ ವರ್ಕ್ ಎಲ್ಲ ಮಾರ್ಬಲ್ ವರ್ಕ್ ಫಿನಿಶ್ ಆಗ್ಬೋದು. 4 ಚಿಂತ ಇದೆ, ಎಷ್ಟು ಜನ ಬರ್ತೀರಾ ಜನಗೆ ಲಾಡ್ಜ್ಗೆ ಅರೇಂಜ್ಮೆಂಟ್ ಮಾಡ್ಬೋದು. ಅಂಡ್ ಫೈನಲ್ ಚಿಂತ ಇದೆ, ದುಡ್ಡಿಲ್ಲ. ಕೃಷ್ಣ ವಿಲ್ ಅರೇಂಜ್ ಎವ್ರಿಥಿಂಗ್. ಜನ ಮಾಡ್ತೀರಾ? ಬೇಕು ಅರೇಂಜ್ ಮಾಡ್ತೀರಾ? ವೇಟ್ ಮಾಡಿ. ಹಲೋ, ತೊಂದರೆ ಇಲ್ಲ, ಕೃಷ್ಣ ಇದೆ, ತೊಂದರೆ ಇಲ್ಲ. ಟೀಕೆ, ಎಲ್ಲ ಜನ ಬನ್ನಿ. ಟೀಕೆ, ಇನಾಗ್ರೇಷನ್ ಗೆ ಬನ್ನಿ, ಪ್ಲಾನ್ ಮಾಡಿ. ಟೀಕೆ, ಅಂಡ್ ಪ್ಲಾನ್ ಮಾಡಿದಿರಿ ಪ್ರಭುಜಿ. ಪ್ಲಾನ್ ಮಾಡಿದ್ದೀರಾ? ಮಾಡಿದ್ವಿ ಪ್ರಭುಜಿ, ನಾವೆಲ್ಲ ಬರ್ತೀವಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಸ್ಪೆಷಲ್ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಮಾಡಿ, ಫಾರ್ಮ್ ಸಬ್ಮಿಟ್ ಮಾಡಿ. ಟೀಕೆ, ಫಸ್ಟ್ ಇದು ಡೆಡ್ ಲೈನ್ ಇದೆ. ಆಮೇಲೆ ಸಿಸಿ ಗುರು ಮಹಾರಾಜ್ ರಿಕ್ವೆಸ್ಟ್ ಮಾಡ್ತೀನಿ. ಗುರು ಮಹಾರಾಜ್ ಹೇಳಿದಾರ 10 ದಿವಸನ ಗುರು ಮಹಾರಾಜ್ ಹೇಳಿದಾರ ನಾಮಿನೇಷನ್ ಹೇಳಿ ಬರ್ತೀನಿ, ಇನಾಗ್ರೇಷನ್ ಗೆ ಬರ್ತೀನಿ ಹೇಳಿದಾರ ಗುರು ಮಹಾರಾಜ್. ಟೀಕೆ, ಬಟ್ ಸ್ಟಿಲ್ ಗುರು ಮಹಾರಾಜ್ ಹೆಲ್ತ್ ತುಂಬಾ ಸುಸ್ತ ಇದೆ. ಸೊ ಪ್ರಾರ್ಥನಾ ಟೀಕೆ, ಎಲ್ಲ ಫಾರ್ಮ್ ಸಬ್ಮಿಟ್ ಮಾಡಿ. ಆಮೇಲೆ
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ ಫಾರ್ ಇನ್ವೈಟಿಂಗ್ ಅಂಡ್ ಗೈಡಿಂಗ್ ಅಸ್. ಹರೇ ಕೃಷ್ಣ ಪ್ರಭು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭುಜಿ. हरे कृष्णा प्रभु जी ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಬಹುತ್ ಅಚ್ಚಾ ಥಾ ಪ್ರಭುಜಿ. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ ಪ್ರಭುಜಿ. ಹರೇ ಕೃಷ್ಣ. हरि बोल प्रभु जी ಒಂದು ಜನ ಪ್ರತಿ ತಿಂಗಳ ಕ್ಲಾಸ್ ಚೆನ್ನಾಗಿ ಸರ್ಪ್ರೈಸ್ ಆಗ್ತಾರೆ. ಹರೇ ಕೃಷ್ಣ ಪ್ರಭುಜಿ. ನಮಗೆ ಸರ್ಪ್ರೈಸ್ ಆಗಿದೆ ಪ್ರಭುಜಿ, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಪ್ರಭುಜಿ. ಹರೇ ಕೃಷ್ಣ. ಹರೇ हरि ಕೃಷ್ಣ. बोल प्रभु हरे प्रभु कृष्ण। हरि बोल ಹರೇ ಕೃಷ್ಣ. हरे कृष्णा माता जी ಪ್ರಭುಜಿ ಹೋದ್ರು ಕಾಡುತ್ತಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಲೆಫ್ಟ್ ಆದ್ರು. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರಲ್ವಾ? ಹರೇ कन्नಡ ಕೃಷ್ಣ. ಮಾತಾಡ್ಬಿಟ್ಟು ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರಿ ಬೋಲ್, ಹರಿ ಬೋಲ್. ಹರೇ ಕೃಷ್ಣ. ಸ್ವಲ್ಪ ಕಂಟಿನ್ಯೂ ಮಾಡೋಣ 10 minutes. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಸರ್ಪ್ರೈಸ್ ಇತ್ತಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಈಗ ನಾವು ತಿಲಕವನ್ನ ಹಾಕೋದು ಅದು ಭಗವಂತನ ಪಾದಗಳನ್ನ ಸೂಚಿಸುತ್ತದೆ, ಪಾದ ಕಮಲಗಳನ್ನ ಸೂಚಿಸುತ್ತದೆ. 12 ದೇಹದ 12 ಭಾಗಗಳಿಗೆ ನಾವು ತಿಲಕವನ್ನು ಹಚ್ಚಬೇಕು. ಅವು ತುಂಬಾ ಸೆನ್ಸಿಟಿವ್ ಪಾಯಿಂಟ್ಸ್. ಅದರಲ್ಲಿ ಭಗವಂತನ 12 ಹೆಸರುಗಳನ್ನು ಹೇಳಿ ಅದನ್ನ ತಿಲಕವನ್ನ ಇಡ್ತಕ್ಕಂಥದ್ದು. ಮತ್ತೆ ತಿಲಕ ಇಡುವಾಗ ಭಗವಂತನ ಹೆಸರನ್ನು ಹೇಳ್ಬೇಕಾಗತ್ತೆ. ಮತ್ತೆ ಭಗವಂತನಿಗೆ ತುಂಬಾ ಸಂತೋಷ ಆಗುತ್ತದೆ. ಮತ್ತೆ ಅಲ್ಲಿ ಇರ್ತಾನೆ ಅಂದ್ರೆ ಆ ಸ್ಥಳದಲ್ಲಿ ನಾವು ಎಲ್ಲಿ ಒಂದು ತಿಲಕವನ್ನು ಇಟ್ಟಿದ್ದೇವೆ ಅಲ್ಲಿ ಭಗವಂತ ಇರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ನಮ್ಮ ಈ ಐಹಿಕ ಶರೀರ ಅದು ಭಗವಂತನ ದೇವಸ್ಥಾನವಾಗುತ್ತದೆ. ಈ ಐಹಿಕ ಶರೀರದಲ್ಲಿ ಭಗವಂತನ ದೇವಸ್ಥಾನದಂತೆ. ಸೊ ಹಾಗಾಗಿ ದೇಹವೇ ದೇಗುಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದೇಹವೇ ದೇಗುಲ. ಈ ತಿಲಕ ಇಡೋದ್ರಿಂದ ದೇಗುಲ ಅಂತ ನಮಗೆ ಇನ್ನೂ ಕೂಡ ಚೆನ್ನಾಗಿ ಕನ್ಫರ್ಮ್ ಆಗತ್ತೆ. ಬ್ರಹ್ಮಾಂಡ ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಯಾರು ತುಂಬಾ ಕೇರ್ಫುಲ್ ಆಗಿ ಇಡ್ತಾರೆ ಅದು ತಿಲಕವನ್ನ ಅಂಡ್ ಮತ್ತು ಅವರು ಗೋಸ್ ಟು ದ ಸುಪ್ರೀಂ ಅಬೋರ್ಡ್ ಅಂದ್ರೆ ಯಾರ ತಿಲಕವನ್ನ ಇಡ್ತಾರೆ ಅವರು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಳ್ತಾರೆ, ಅವ್ರು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತಿಲಕವನ್ನ ಇಟ್ಟು ಭಗವಂತನ ನಾಮವನ್ನ ಉಚ್ಚಾರ ಮಾಡೋದ್ರಿಂದ ಅದಕ್ಕೆ ಆ ಒಂದು ದೇಹ ಅದು ಕೂಡ ಅದು ಪವಿತ್ರವಾಗ್ತದೆ. ದೇಹ ಪವಿತ್ರವಾಗ್ತದೆ. ಶ್ರೀಲ ಪ್ರಭುಪಾದರು ಯಾವಾಗ್ಲೂ ಗೋಪಿಚಂದನವನ್ನೇ ಬಳಸ್ತಾ ಇದ್ದಿದ್ರು. ಇಲ್ಲಿ ಡಿಫ್ರೆಂಟ್ ಪೊಸಿಷನ್ ಅನ್ನು ನಾನು ಚಿತ್ರ ನೋಡಿ ಹೇಳ್ತೇನೆ ನಿಮಗೆ. ಇಲ್ಲಿ ತಿಲಕ ಇದು ಸೆಂಟ್ರಲ್ ಫಸ್ಟ್ ಬರ್ತಕ್ಕಂಥದ್ದು. ಆಮೇಲೆ ಇವು 3 ಸೆಂಟ್ರಲ್ ಲೈನ್ ಅಲ್ಲಿ ಇದೆ ಎದೆ ಒಂದು ಭಾಗದಲ್ಲಿ. ಇದಕ್ಕೆ ಹೆಸರುಗಳನ್ನ ಹೇಳ್ಕೊಂಡು ಹೋಗೋಣ. ಮತ್ತೆ ಕೈ ಮೇಲೆ ಭುಜದಲ್ಲಿ ಮತ್ತು ಕೈ ತೋಳು, ಇಲ್ಲಿ ಬಲಭುಜ ಎಡಭುಜ, ಬಲಭುಜ ಎಡಭುಜ, ಬಲಕೈ ತೋಳು ಎಡಕೈ ತೋಳು, ಮತ್ತೆ ಹಿಂದೆ 2. ಇದನ್ನ ನೋಡೋಣ. ಹರೇ ಕೃಷ್ಣ. ಈಗ 4 ಹೆಡ್. ಇಲ್ಲಿ ಲಲಾಟೆ ಕೇಶವಂ ಧ್ಯಾಯಂ ಕೇಶವಾಯ ನಮಃ ಅಂದ್ರೆ ಇಲ್ಲಿ ಇದಕ್ಕೆ ಕೇಶವಾಯ ನಮಃ ಅಂತ ಹೇಳ್ತಾರೆ. ಲಲಾಟ ಇದು ಕೇಶವಾಯ ನಮಃ. ಬೆಲ್ಲಿ
ಅಂದ್ರೆ ಹೊಟ್ಟೆಯ ಮೇಲೆ ನಾರಾಯಣಾಯ ನಮಃ. ಇಲ್ಲಿ ನಾರಾಯಣಾಯ ನಮಃ. ಆಮೇಲೆ ಎದೆಯ ಮೇಲೆ ಮಾಧವಾಯ ನಮಃ. ವಕ್ಷಸ್ಥಲೆ ಮಾಧವಂತು. ಎದೆಯ ಮೇಲೆ ನಾರಾಯಣಾಯ ನಮಃ. ಎದೆಯ ಮೇಲೆ ಮಾಧವಾಯ ನಮಃ. ಆಮೇಲೆ ಗಂಟಲಿನಲ್ಲಿ ಗೋವಿಂದಾಯ. ಗೋವಿಂದಂ ಕಂಠಕೂಪಕೆ. ಇಲ್ಲಿ ಕಂಠದಲ್ಲಿ ಗೋವಿಂದ. ಇಲ್ಲಿ ಕಂಠದಲ್ಲಿ ಗೋವಿಂದ. ಹೊಟ್ಟೆಯ ಬಲಭಾಗದಲ್ಲಿ ವಿಷ್ಣು. ವಿಷ್ಣು ಚ ದಕ್ಷಿಣೆ ಕುಕ್ಷೌ. ಬಲಭಾಗದಲ್ಲಿ ವಿಷ್ಣು. ಹೊಟ್ಟೆಯ ಬಲಭಾಗದಲ್ಲಿ ವಿಷ್ಣು. ದ ರೈಟ್ ಆರ್ಮ್ ಇಲ್ಲಿ ಮಧುಸೂದನ. ಬಲಗೈಯಲ್ಲಿ ಇಲ್ಲಿ ಮಧುಸೂದನ. ಮತ್ತೆ ಬಲಭುಜ ತ್ರಿವಿಕ್ರಮ. ಇದು ತ್ರಿವಿಕ್ರಮ. ಓಂ ತ್ರಿವಿಕ್ರಮಾಯ ನಮಃ. ಇದು ತ್ರಿವಿಕ್ರಮ. ಹೊಟ್ಟೆಯ ಎಡಭಾಗ ವಾಮನಾಯ ನಮಃ. ಇಲ್ಲಿ ಹೊಟ್ಟೆಯ ಎಡಭಾಗ, ಇಲ್ಲಿ ವಾಮನಾಯ ನಮಃ. ಇದನ್ನೆಲ್ಲ ತುಂಬಾ ಚೆನ್ನಾಗಿ ನಾವು ನೆನಪಿಟ್ಕೊಳ್ಬೇಕು. ಯಾಕೆಂದ್ರೆ ಅದನ್ನ ನಾವು ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ತನ್ನಿಂತಾನೆ ನೆನಪಾಗ್ಬಿಡುತ್ತೆ. ನಾವು ಹೇಳಿ ಮತ್ತೆ ಹಚ್ಕೊಳ್ಳೋದ್ರಿಂದ, ಪ್ರತಿ ದಿವಸ ಹೇಳಿ ಹಚ್ಕೊಳ್ಳೋದ್ರಿಂದ ತನ್ನಿಂತಾನೆ ಅದು ನಮಗೆ ನೆನಪುಳಿಯುತ್ತೆ. ಇಲ್ಲಿವರೆಗೂ ತ್ರಿವಿಕ್ರಮ, ವಾಮನ, ಶ್ರೀಧರ. ಲೆಫ್ಟ್ ಆರ್ಮು ಶ್ರೀಧರಾಯ ನಮಃ. ಲೆಫ್ಟ್ ಶೋಲ್ಡರು ಋಷಿಕೇಶಾಯ ನಮಃ. ಇದು ಋಷಿಕೇಶಾಯ ನಮಃ, ಶ್ರೀಧರಾಯ ನಮಃ. ಪದ್ಮನಾಭ ಅಪ್ಪರ್ ಬ್ಯಾಕು, ಲೋಯರ್ ಬ್ಯಾಕು ದಾಮೋದರ. ಇದು ಪದ್ಮನಾಭ, ಇದು ದಾಮೋದರ. ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಈಗ ಮಂತ್ರಗಳನ್ನ ಹೇಳ್ಕೊಳ್ಳೋದು ಯಾವ ಮಂತ್ರಗಳನ್ನ ಎಲ್ಲಿ ಅಂತ ನೋಡೋಣ. ಅದು ಮುಖ ಲಲಾಟೆ, ಮುಖದಲ್ಲಿ ಕೇಶವ, ಓಂ ಕೇಶವಾಯ ನಮಃ. ಆಮೇಲೆ ಹೊಟ್ಟೆ ಅಂದ್ರೆ ಹೊಕ್ಕಳಿನ ಮೇಲೆ ಓಂ ನಾರಾಯಣಾಯ ನಮಃ. ಎದೆಯ ಮೇಲೆ ಓಂ ಮಾಧವಾಯ ನಮಃ. ಗಂಟಲಿನ ಮೇಲೆ ಓಂ ಗೋವಿಂದಾಯ ನಮಃ. ಹೊಟ್ಟೆಯ ಬಲಭಾಗಕ್ಕೆ ಓಂ ವಿಷ್ಣವೇ ನಮಃ. ಬಲತೋಳು ಓಂ ಮಧುಸೂದನಾಯ ನಮಃ. ಬಲಭುಜ ಓಂ ತ್ರಿವಿಕ್ರಮಾಯ ನಮಃ. ಹೊಟ್ಟೆಯ ಎಡಭಾಗ ಓಂ ವಾಮನಾಯ ನಮಃ. ಎಡತೋಳು ಓಂ ಶ್ರೀಧರಾಯ ನಮಃ. ಎಡಭುಜ ಓಂ ಹೃಷಿಕೇಶಾಯ ನಮಃ. ಆಮೇಲೆ ಬೆನ್ನಿನ ಹಿಂದೆ ಮೇಲ್ಭಾಗದಲ್ಲಿ ಪದ್ಮನಾಭಾಯ ನಮಃ. ಬೆನ್ನಿನ ಕೆಳಭಾಗದಲ್ಲಿ ಓಂ ದಾಮೋದರಾಯ ನಮಃ. ಶಿಖ ಅಂದ್ರೆ ಹಿಂದೆ ಜುಟ್ಟು ಬಿಟ್ಟಿರ್ತಾರಲ್ಲ, ಅದಕ್ಕೆ ತಿಲಕ ಇರೋದಿಲ್ಲ. ಆಮೇಲೆ ಬಲಗೈಯನ್ನ ತೊಳೆದು ಉಳಿದದ್ದನ್ನ ನೀರನ್ನ ಶಿಖಕ್ಕೆ, ಉಳಿದ ನೀರನ್ನ ಸ್ವಲ್ಪ ಶಿಖಕ್ಕೆ ಹಚ್ಚಬೇಕು. ಅಲ್ಲಿ ವಾಸುದೇವಾಯ ನಮಃ ಅಂತ ಹೇಳ್ಕೊಳ್ಬೇಕು. ಹರೇ ಕೃಷ್ಣ. ಇನ್ನು ತುಳಸಿ ಮಾಲೆ. ತುಳಸಿ ಮಾಲೆ ಯಾರಿಗೆ ದೀಕ್ಷೆ ಆಗಿದೆ ಅವರು 3 ಎಳೆಯ ತುಳಸಿ ಮಾಲೆಯನ್ನ ಹಾಕಿಕೊಳ್ಳುತ್ತಾರೆ.
ತುಳಸಿ ಮಾಲೆ ಅಥವಾ ಕಂಠಿ ಮಾಲೆ ಅದು ಎಲ್ಲರಿಗೂ ಕೂಡ ಕಾಣ್ತಿರ್ಬೇಕು. ಯಾರಿಗೆ ದೀಕ್ಷೆ ಆಗಿಲ್ಲ ಅವರು ಒಂದು ಎಳೆಯ ಕಂಠಿ ಮಾಲೆಯನ್ನ ಹಾಕಬಹುದು. ಯಾರು ತುಳಸಿ ಮಾಲೆಯನ್ನ ಕುತ್ತಿಗೆಗೆ ಹಾಕಿಕೊಂಡಿದ್ದಾರೆ ಅಂದ್ರೆ ಅದು ಶರಣಾಗತಿಯನ್ನ ಸೂಚಿಸುತ್ತದೆ. ಆದ್ದರಿಂದ ಯಾರು ತುಳಸಿ ಮಾಲೆಯನ್ನು ಅಥವಾ ಕಂಠಿ ಮಾಲೆಯನ್ನು ಧರಿಸುತ್ತಾರೆ ಅವರನ್ನು ಕಂಡರೆ ದೇವರಿಗೆ, ಭಗವಂತನಿಗೆ ತುಂಬಾ ಪ್ರೀತಿ. ಕೆಲವರು ಅಂದ್ರೆ ಬೇರೆ ಬೇರೆ ರೀತಿಯ ಒಂದು ಇದನ್ನು ಕೂಡ ಹಾಕ್ತಾರೆ. ಅದು ನಾವು ಹೆಚ್ಚು ಇದರ ಬಗ್ಗೆ ನೋಡ್ಕೊಳ್ಳೋದು ಬೇಡ. ಕಂಠಿ ಮಾಲ ಒಂದೇ ನೋಡೋಣ ನಾವು. ಕಂಠಿ ಮಾಲವನ್ನು ಯಾವಾಗಲೂ ಹಾಕಬೇಕು. ಯಾಕೆಂದ್ರೆ ಅದು ಕಂಠಿ ಮಾಲ ನಮಗೆ ಕೆಟ್ಟ ಸ್ವಪ್ನಗಳು, ಆಮೇಲೆ ಅಪಘಾತಗಳು, ಆಮೇಲೆ ಯಾರಾದ್ರೂ ಆಯುಧದಿಂದ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅದನ್ನು ಕೂಡ ತಪ್ಪಿಸುತ್ತದೆ. ಯಮದೂತರು ಕೂಡ ಈ ಒಂದು ಯಾರು ಕಂಠಿ ಮಾಲವನ್ನು ಧರಿಸಿರ್ತಾರೆ ಅವರ ಹತ್ತಿರ ಯಮದೂತರು ಬರೋಲ್ಲ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿ ಮುಂದುವರಿಸೋಣ ಅಥವಾ ಒಂದು 5 ನಿಮಿಷ ಮುಂದುವರಿಸೋಣ ಅಥವಾ ಸ್ವಲ್ಪ ಇಲ್ಲಿಗೆ ಮುಗಿಸೋಣ? ನೀವು ಹೇಳಿದ ಹಾಗೆ. ಹರೇ ಕೃಷ್ಣ. ಮುಂದುವರಿಸಿ ಮಾತಾಜಿ. ಮುಂದುವರಿಸ್ಲಾ? ವೈಷ್ಣವರ ಅಂದರೆ ಉಡುಪು, ಡ್ರೆಸ್. ವೈಷ್ಣವರ ಉಡುಪು ಅಂದ್ರೆ ಅದು ತುಂಬಾ ಸಿಂಪಲ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಮತ್ತೆ ಅದು ವೈಷ್ಣವರ ಉಡುಗೆಯನ್ನು ನೋಡಿದ ಕೂಡಲೇ ಕೃಷ್ಣನ ನೆನಪಾಗಬೇಕು ಜನರಿಗೆ. ಓ, ಹರೇ ಕೃಷ್ಣದವರು ಬಂದರು ಅಂದ್ರೆ ಕೃಷ್ಣ ಅನ್ನೋದು ಶಬ್ದ ಅವರಿಗೆ ಗೊತ್ತಾಗಬೇಕು. ಅಂದ್ರೆ ತಿಲಕವೂ ಕೂಡ ನೋಡಿದ ಕೂಡಲೇ ಇವ್ರು ಕೃಷ್ಣನ ನೆನಪಾಗತ್ತೆ. ತಿಲಕವನ್ನು ಧರಿಸುವ ಉದ್ದೇಶವೂ ಕೂಡ ಅದಾಗಿದೆ. ಒಂದು ಉದ್ದೇಶವೂ ಕೂಡ ಅದು. ಅದೇ ರೀತಿ ಅಂದ್ರೆ ವೈಷ್ಣವರ ಡ್ರೆಸ್ ಅಂದ್ರೆ ಈಗ ಏನನ್ನು ಹಾಕಿಕೊಂಡು ಬರಬೇಕು ವೈಷ್ಣವರು ಧೋತಿ ಮತ್ತು ಕುರ್ತಾ, ಆಮೇಲೆ ಹೆಂಗಸರಿಗೆ ಸೀರೆ, ಆಮೇಲೆ ಅಂದ್ರೆ ಅರ್ಚಾ ವಿಗ್ರಹದ ಮುಂದೆ ತಲೆಯನ್ನ ಅಂದ್ರೆ ಕವರ್ ಮಾಡಿರಬೇಕು, ಮುಚ್ಕೊಂಡಿರ್ಬೇಕು. ಮತ್ತೆ ಸನ್ಯಾಸಿಗಳ ಎದುರಿಗೆ ತಲೆಯನ್ನು ಮುಚ್ಕೊಂಡಿರ್ಬೇಕು. ಅಂದ್ರೆ ಹೆಂಗಸರು ಸೀರೆಯನ್ನ ಉಟ್ಟಾಗ ಅದರಿಂದ ಪಲ್ಲುವಿನಿಂದ ಅವರು ತಲೆಯನ್ನ ಮುಚ್ಚಿಕೊಳ್ಳಬೇಕು ವಿಗ್ರಹಗಳ ಮುಂದೆ ಮತ್ತು ಸನ್ಯಾಸಿಗಳ ಮುಂದೆ. ಅಂದ್ರೆ ಧೋತಿ, ಕುರ್ತಾ ಮತ್ತು ಸೀರೆ ಅದು ಫಸ್ಟ್ ಪ್ರಿಫರೆನ್ಸ್. ಕೆಲವರಿಗೆ ಅದು ಆಗದೆ ಹೋದ್ರೆ ಅಂದ್ರೆ ವಸ್ತ್ರ ಅಂದ್ರೆ ಇಡೀ ದೇಹವನ್ನ ಚೆನ್ನಾಗಿ ಕವರ್ ಆಗಿರಬೇಕು, ತುಂಬಾ ಟೈಟ್ ಫಿಟ್ ಆಗಿರಬಾರ್ದು, ಆಮೇಲೆ ತುಂಬಾ ಫ್ಯಾಷನಬಲ್ ಕೂಡ ಇರಬಾರ್ದು. ಮತ್ತೆ ವಸ್ತ್ರಗಳು ತುಂಬಾ ಅಂದ್ರೆ ನೀಟಾಗಿರ್ಬೇಕು, ನೋಡೋರಿಗೆ ಸ್ವಲ್ಪ ಅಂದ್ರೆ ಚೆನ್ನಾಗಿರಬೇಕು. ಮತ್ತೆ ಅಂದ್ರೆ ಪರ್ಫ್ಯೂಮ್ಸ್ ಅಂದ್ರೆ ಎಲ್ಲ ಇದನ್ನ ಹಾಕಿಕೊಳ್ಳೋದು, ಸೆಂಟ್ ಎಲ್ಲ ಹಾಕಿಕೊಳ್ಳೋದು ಅಥವಾ ಕಾಸ್ಮೆಟಿಕ್ಸ್ ಎಲ್ಲ ಉಪಯೋಗಿಸೋದು, ಇದನ್ನ ನಾವು ಅಂದ್ರೆ ಅವಾಯ್ಡ್ ಮಾಡಬೇಕು. ಅಂದ್ರೆ ಯಾರು ಭಗವಂತನಿಗೆ ನೇರವಾಗಿ ಸೇವೆ ಮಾಡ್ತಾ ಇದ್ದಾರೆ ವಿಗ್ರಹಕ್ಕೆ, ಅವರು ಇದರ ಬಗ್ಗೆ ಎಲ್ಲ ತುಂಬಾ ಕೇರ್ಫುಲ್ ಆಗಿರಬೇಕು. ನಾವು ಶ್ರೀಲ ಪ್ರಭುಪಾದರನ್ನ ನಾವು ಅವರನ್ನ ಪ್ರತಿನಿಧಿಸುತ್ತೇವೆ. ಹಾಗಾಗಿ ನಾವು ಯಾವಾಗಲೂ ಜನರಿಗೆ ಒಳ್ಳೆಯ ಒಂದು ನಮ್ಮನ್ನ ನೋಡಿದರೆ ಒಳ್ಳೆ ಅಭಿಪ್ರಾಯ ಬರುವ ಹಾಗೆ ಇರಬೇಕು. ಒಂದು ಸ್ಟ್ಯಾಂಡರ್ಡ್ ಅನ್ನ ಕೂಡ ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ನಾವು ಒಂದು ವೈಷ್ಣವ ಡ್ರೆಸ್ ಅನ್ನು ಹಾಕಿದರೆ ನಮಗೆ ನಮ್ಮ ಒಂದು ಗುರುತನ್ನ ಸುಲಭದಲ್ಲಿ ಜನರಿಗೆ ಮಾಡಿಕೊಡಬಹುದು. ನಾವು ವೈಷ್ಣವ ಒಂದು ಉಡುಗೆಯಲ್ಲಿ ಇದ್ರೆ ಅದು ನಮಗೆ ಒಂದು ರೀತಿಯ ಬೋಧನೆ ಮಾಡಲಿಕ್ಕೆ
ಅದರ ಜನರಿಗೆ ಆಕರ್ಷಕವಾಗಿರುತ್ತೆ. ವೈಷ್ಣವರ ದರ್ಶನದಿಂದ ಆ ಒಂದು ಬದ್ಧಾತ್ಮಕ್ಕೆ ಏನಾಗತ್ತೆ ಅಂದ್ರೆ ಅವರು ಆ ಒಂದು ಬದ್ಧಾತ್ಮ ಅದು ಪ್ಯೂರಿಫೈ ಆಗ್ತದೆ, ಪರಿಶುದ್ಧ ಆಗ್ತದೆ. ಅದರಿಂದ ತಿಲಕವನ್ನು ಹಾಕಬೇಕು. ಅಂದ್ರೆ ಸರಿಯಾದ ಒಂದು ಕೇಶ ಅಲಂಕಾರ ಕೂಡ ಹಾಗೆ. ಮತ್ತೆ ಕುತ್ತಿಗೆಗೆ ಯಾವಾಗಲೂ ತಿಲಕವನ್ನು, ಕುತ್ತಿಗೆಗೆ ಯಾವಾಗಲೂ ಕಂಠಿಮಾಲವನ್ನು ಹಾಕಿಕೊಳ್ಳಬೇಕು. ಆಮೇಲೆ ತಲೆ, ಅಲ್ಲಿ ಕೂದಲುಗಳು, ತಲೆ ಕೂದಲು, ಬ್ರಹ್ಮಚಾರಿ ಮತ್ತು ಸನ್ಯಾಸಿಗಳು ಶೇವ್ ಮಾಡ್ಕೊಂಡಿರ್ಬೇಕು ತಲೆ ಮತ್ತು ಗಡ್ಡವನ್ನ. ಅಂದ್ರೆ 15 ದಿವಸಕ್ಕೆ ಒಮ್ಮೆ ಆದರೂ, ಅಥವಾ ಒಂದು ಕಮ್ಮಿ ಅಂದ್ರೆ 1 ತಿಂಗಳಲ್ಲಿ ಒಮ್ಮೆ ಆದರೂ ಅವರು ಮಾಡ್ಕೊಳ್ಬೇಕು. ಮತ್ತು ಹಿಂದಿನ ಭಾಗದಲ್ಲಿ ಶಿಕೆಯನ್ನು ಇಡಬೇಕು. ಗೃಹಸ್ಥರು ಕೂಡ ಈ ರೀತಿ ಮಾಡಬಹುದು. ಅಂದ್ರೆ ಕೆಲವರಿಗೆ ಚಿಕ್ಕ ಶಿಖ, ಕೆಲವರಿಗೆ ದೊಡ್ಡ ಶಿಖ, ಅದು ಹಾಗೆ ಅವರವರು ಯಾವ ತರ ಸರ್ವಿಸ್ ಮಾಡ್ತಾ ಇದ್ದಾರೆ, ಸೇವೆ, ಅದಕ್ಕೆ ತಕ್ಕಂತೆ. ವೈಷ್ಣವರು, ಗೌಡಿಯ ವೈಷ್ಣವರು ಶಿಕೆಯ ಅಂದ್ರೆ ಒಂದು ಸೈಜ್ ಎಷ್ಟಿರ್ತಂದ್ರೆ, ಅಂದ್ರೆ ಸಣ್ಣ ಕರುವಿನ ಒಂದು ಹೂಫ್ ಪ್ರಿಂಟ್, ಅಂದ್ರೆ ಅದರದ ಪಾದದ ಗುರುತು, ಅಂದ್ರೆ ಒಂದು ಹೆಚ್ಚು ಅಂದ್ರೆ 1.5 ಇಂಚಿನ ಒಂದು ಶಿಕೆಯನ್ನ ಇಡ್ತಾರಂತೆ. ಅದನ್ನ ತುಂಬಾ ಟೈಟ್ ಆಗಿ ಕಟ್ಟಿ ಇಡಬೇಕು, ಗಂಟು ಕಟ್ಟಿ ಇಡಬೇಕು. ಅಂದ್ರೆ ಅದು ತೀರಾ ಉದ್ದಾಗಿ ಇರಬಾರ್ದು, ತೀರಾ ಚಿಕ್ಕದಾಗಿ ಕೂಡ ಇರಬಾರ್ದು. ಮತ್ತೆ ಸ್ನಾನ ಮಾಡುವಾಗ ಏನಾದ್ರೂ ಅದನ್ನ ಸ್ವಲ್ಪ ಬಿಚ್ಕೊಳ್ಬಹುದು, ಅಥವಾ ಎಣ್ಣೆ ಹೆಚ್ಚುವಾಗ ಬಿಚ್ಕೊಳ್ಬಹುದು. ನಿದ್ರೆ ಮಾಡುವಾಗಲೂ ಕೂಡ ಬಿಚ್ಕೊಳ್ಬಹುದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಶಿಖವನ್ನ ಬಿಚ್ಕೊಂಡ್ರೆ ಅದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡೆತ್ ಆದಾಗ, ಸಾವು ಸಂಭವಿಸಿದಾಗ ಅದನ್ನ ಅದು ಬಿಚ್ಕೊಳ್ತಾರಂತೆ. ಅದರಿಂದ ಅದು ಅಷ್ಟೊಂದು ಒಳ್ಳೆಯ ಶುಭಕರವಾದ ಚಿಹ್ನೆ ಅಲ್ಲ. ಅದಕ್ಕೆ ಯಾವಾಗಲೂ ಟೈ ಮಾಡ್ಕೊಂಡೇ ಇರಬೇಕು, ಅದನ್ನ ಕಟ್ಕೊಂಡೇ ಇರಬೇಕು ಶಿಖವನ್ನ ಅಂತ ಹೇಳ್ತಾರೆ. ಈ ಶಿಖೆಯನ್ನ ಕಟ್ಟಿಕೊಳ್ಳದೆ ಹೋದ್ರೆ ಒಂದು ದೇಹ ವೀಕ್ ಆಗ್ಬೋದು, ತುಂಬಾ ಅಂದ್ರೆ ಬಲಹೀನ ಆಗ್ಬೋದು ಅಂತ. ಗೌಡಿಯ ವೈಷ್ಣವರ ಒಂದು ಶಿಖ 1.5 ಇಂಚು ಇರ್ತದೆಯಂತೆ. ಅದು ಅದಕ್ಕಿಂತ ದೊಡ್ಡಿರೋದಿಲ್ಲ. ಅದಕ್ಕಿಂತ ದೊಡ್ಡದಿದೆ ಅಂದ್ರೆ ಬೇರೆ ಸಂಪ್ರದಾಯ ಅಂತ ಹೇಳ್ತಿದ್ದಾರೆ. ಮತ್ತೆ ಅದು ಶಿಖೆಯನ್ನು ಕಟ್ಟುವಾಗ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಬೇಕು. ಮತ್ತೆ ಇನಿಷಿಯೇಟೆಡ್ ಆದಾಗ ಗಾಯತ್ರಿ ಮಂತ್ರಗಳನ್ನು ಹೇಳಬೇಕು. ಸೈಲೆಂಟ್ ಆಗಿ ಬ್ರಹ್ಮ ಗಾಯತ್ರಿಯನ್ನು ಹೇಳಬೇಕು. ಯಾರಿಗೆ ಅಂದ್ರೆ ಅಲ್ಲಿ ಬ್ರಾಹ್ಮಣ ದೀಕ್ಷೆ ಆಗಿದೆ ಅವರು. ಯಾರಿಗೆ ದೀಕ್ಷೆ ತೆಗೆದುಕೊಳ್ಳಬೇಕು ಅಂತ ಇದೆ, ಅವರೇನು ದೀಕ್ಷೆ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ, ಅವರಿಗೆ ಮೀಸೆ ಮತ್ತು ಗಡ್ಡಗಳನ್ನ ಇಡಬಾರದು ಅಂತ ಇಲ್ಲಿ ಬರೆದಿದ್ದಾರೆ. ಅಂದ್ರೆ ಯಾವಾಗಲೂ ರೆಗ್ಯುಲರ್ ಶೇವ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೆಂಗಸರಿಗೆ ಉದ್ದ ಜಡೆಯನ್ನು ಹಾಕಿಕೊಳ್ಳಬಹುದು. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿಗೆ ಮುಗಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ನನಗೆ